ಯಕ್ಷಗಾನ ಕಲಾವಿದರ ಜೀವನ ಪಯಣ ಯಕ್ಷಾಭಿಮಾನಿಗಳ ಜೊತೆ ನಮ್ಮ ಯಾನ ಯಕ್ಷೋತ್ಸವ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಅಂಜನ್. ಖಂಡಿತವಾಗ್ಲೂ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಆತ ಅಹಮನ್ನ ಬಿಡ್ಬೇಕಂತೆ, ಎಲ್ಲರೊಂದಿಗೆ ಬೆರೆಯುವಂತಹ ಗುಣವನ್ನ ಬೆಳೆಸ್ಕೊಳ್ಬೇಕಂತೆ. ಆಗ ಮಾತ್ರ ಆ ವ್ಯಕ್ತಿ ಉತ್ತಮವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ತನ್ನ ಹಠ ಸಾಧನೆಯ ಪರಿಶ್ರಮದಿಂದ ಏನೆಲ್ಲ ಪಡಿಬೇಕು ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಬ್ಬ ವಿಶೇಷ ಕಲಾವಿದ ನಮ್ಮ ಜೊತೆಗೆ ಇದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಬಣ್ಣದ ವೇಷದ ಕಲಾವಿದ ಅಂತಾನೆ ಖ್ಯಾತಿಯನ್ನ ಪಡ್ಕೊಂಡಿರುವಂತಹ ನಮ್ಮ ಸದಾಶಿವ ಶೆಟ್ಟಿಗರ್ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡೋಣ. ಜೊತೆಗೆ ಅವರ ಬಗ್ಗೆ ಅವರ ಯಕ್ಷ ಜೀವನದ ಪಯಣಗಳನ್ನ ನಾವು ಕೇಳ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಏನಪ್ಪ ಅಂತ ಹೇಳಿದ್ರೆ, ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿ ಸದಾಶಿವ ಶೆಟ್ಟಿಗರ್ ಅವ್ರ ಜೊತೆ ಮಾತನ್ನ ಆಡ್ಬೋದು. ಅದರ ಜೊತೆಗೆ ಅವರ ವೇಷಗಳ ಬಗ್ಗೆ ಕೂಡ ನೀವು ಮಾತುಗಳನ್ನ ಆಡ್ಬೋದು ಅಂತ ಹೇಳ್ತಾ ಈಗ ಯಕ್ಷಗಾನದ ಪಯಣದ ಬಗ್ಗೆ ಅವ್ರ ಜೊತೆಗೆ ನಾವು ಮಾತನಾಡೋಣ. ಸದಾಶಿವ ಶೆಟ್ಟಿಗರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ಏನು ಅಂತ ಹೇಳಿದ್ರೆ, ಸದಾಶಿವ ಶೆಟ್ಟಿಗರ್ ಅನ್ನೋದು ಬಣ್ಣದ ವೇಷದಲ್ಲಿ ಪ್ರಖ್ಯಾತಿಯನ್ನ ಪಡೆದುಕೊಂಡಿರುವಂತದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಸದಾಶಿವ ಶೆಟ್ಟಿಗರ್ ಅವರಿಗೂ ಕೂಡ ಒಂದು ಜೀವನ ಅಂತ ಇದೆ. ಬಣ್ಣದ ಬದುಕಿನ ಆಚೆಗೆ ಸದಾಶಿವ ಶೆಟ್ಟಿಗರ್ ಅವರ ಜೀವನ ಯಾವ ರೀತಿಯಾಗಿತ್ತು ಅನ್ನುವಂಥದ್ದು, ಶಾಲಾ ಜೀವನ ಆಗಿರ್ಬೋದು, ಮನೆಯ ವಾತಾವರಣ ಆಗಿರ್ಬೋದು, ಯಾವ ರೀತಿಯಾಗಿತ್ತು? ಯಕ್ಷಗಾನ ಜೀವನದಲ್ಲಿ ಪ್ರಖ್ಯಾತಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದು ಯಕ್ಷ ಕಲಾಭಿಮಾನಿಗಳು ಕೊಡುವಂತಹ ಪ್ರೀತಿ, ಆಮೇಲೆ ಅವರು ಕೊಡುವಂತಹ ಸಂತೋಷ, ಅವರೇ ನಮ್ಮನ್ನು ಎತ್ತರಕ್ಕೇರಿಸುವುದು ಬಿಟ್ಟರೆ ಮತ್ತೆ ನಾವು ಪ್ರಖ್ಯಾತಿ ಪಡೀಲಿಕ್ಕಿಲ್ಲ. ಯಕ್ಷಗಾನದಲ್ಲಿ ಯಕ್ಷಗಾನ ಎಂಬುದು ಒಂದು ವಿಶಾಲವಾದಂತಹ ಸಮುದ್ರದ ಹಾಗೆ. ಆ ಸಮುದ್ರದಲ್ಲಿ ಮುಳುಗಿದವರು ಬಹಳಷ್ಟು ಮಂದಿ ಇದ್ದಾರೆ. ಶ್ರೇಣಿಯವರೋ, ಸಾಮುಗರೋ, ತೆಕ್ಕಟ್ಟೆಯವರು, ಅಂಥವರ ಮುಂದೆ ಅಲ್ಲ ನಾವು ಒಂದು ಸಣ್ಣ ನೀರಿನ ಬಿಂದು. ನಮಗೆ ಕಲಿಯುವುದಕ್ಕೆ ಇನ್ನೂ ಇದೆ, ಕಲ್ತದ್ದಿಲ್ಲ, ಬಹಳ ಕಡಿಮೆ. ಕಲ್ತದ್ದು ಕಡಿಮೆ, ಕಲಿಯುವುದಕ್ಕೆ ಬಹಳಷ್ಟು ಇದೆ. ಮತ್ತು ನನ್ನ ಬಾಲ್ಯ ಜೀವನದಲ್ಲಿ ಅಂದರೆ 6ನೇವರೆಗೆ ಶಾಲೆಗೆ ಹೋದವ ನಾನು. 6ನೇ ಕ್ಲಾಸ್ ಮುಗಿಸಿದ ಮೇಲೆ ಬಡತನ ನಮ್ಮದು, ಹಾಗೆ ದುಡಿಯುವುದಕ್ಕೆ ಪ್ರಾರಂಭ ಮಾಡಿದೆ. ಆದರೆ ಯಕ್ಷಗಾನದಲ್ಲಿ ಆಸಕ್ತಿ ಹುಟ್ಟುವುದಕ್ಕೆ ಕಾರಣ ಏನು? ಈ ಪರಿಸರದಲ್ಲಿ ಯಕ್ಷಗಾನ ಆಗುವಾಗ, ಚೆಂಡ ಮದ್ದಳೆ ಜಯಂಕಾರ ಕೇಳುವಾಗ ಮನಸ್ಸು ಅಲ್ಲಿಂದ ಅಲ್ಲಿಗೆ ಕುಣಿಯುವುದಕ್ಕೆ ಪ್ರಾರಂಭ ಆಗ್ತದೆ. ಮನಸ್ಸು ಕುಣಿಯುವಾಗ ಕೈಕಾಲು ನಿಲ್ಲುವುದಿಲ್ಲ. ಅಲ್ಲಿ ಕೈಕಾಲಿನಲ್ಲಿ ಒಂದು ಏನಾದರೂ ಒಂದು ಕುಣಿಯುವುದು ಅಭ್ಯಾಸ ಇದೆ ಅಂತಲ್ಲ, ಏನಾದರೂ ಒಂದು ಕುಣಿಯುವುದು, ಹಾಗೆ ಚಟ ಆಗಿ ಹೋಯ್ತು ಅದು. ಮತ್ತೆ ಯಕ್ಷಗಾನ ನಮ್ಮ ಊರಿನಲ್ಲಿ ನಡೆಯುವಾಗ ಟೆಂಟಿನ ಮೇಳ ಆಗುವುದು ಹೆಚ್ಚಾಗಿ. ಸುರತ್ಕಲ್ ಮೇಳವೋ, ಕರ್ನಾಟಕ ಮೇಳವೋ, ಪುತ್ತೂರು ಮೇಳವೋ, ಮುಂತಾದ ಮೇಳ ಹೋಗುವುದಕ್ಕೆ ಸ್ವಲ್ಪ ಅಪ್ಪ ಅಮ್ಮಂದಿರು ಪ್ರೋತ್ಸಾಹ ಕೊಡುವುದಿಲ್ಲ. ಅಂದರೆ ಯಕ್ಷಗಾನ ನೋಡುವುದಕ್ಕೆ ಹೋಗಲಿಕ್ಕೆ ಶಾಲೆ ಕಲಿಬೇಕಲ್ಲ. ಆದರೂ ನಾವು ರಾತ್ರಿ ಎದ್ದು ಟೆಂಟನ್ನು ಮೇಲೆತ್ತಿ ಒಳಗೆ ನುಗ್ಗಿ ಯಕ್ಷಗಾನ ನೋಡುವ ಚಟ, ಹೇಗಾದ್ರೂ ಮಾಡಿ ಯಕ್ಷಗಾನ ನೋಡಬೇಕು. ಆ ಯಕ್ಷಗಾನದ ವೇಷ ಕುಣಿಯುವಾಗ ನಾನು ಅಂಥದ್ದೊಂದು ಮಾಡಬೇಕು ಅಂತ ಮನಸ್ಸಿನಲ್ಲಿ ಮೂಡ್ತಾ ಆಯ್ತು. ಖಂಡಿತ ಸರ್, ಮಾತನಾಡೋದಕ್ಕಿಂತ ಮುಂಚೆ ನಮ್ಮ ಜೊತೆಗೆ ಒಬ್ರು ಕಾಲರ್ ಇದ್ದಾರೆ. ಹಲೋ. ನಮಸ್ಕಾರ. ಹಲೋ, ನಮಸ್ಕಾರ. ಯಾರಿದು? ಯಾನು ಸದಾಶಿವ ಬಂದ್ರೆ. ಓಕೆ, ಸದಾಶಿವರ ಕುಡಂಜಿ ಸದಾಶಿವರ ನಮ್ಮೊಟ್ಟಿಗುಲ್ಲೇರು ಕಾರ್ಯಕ್ರಮ ತೊಂದಿಲ್ಲ ರಂಚಣ್ಣ ಪಾತಿರ್ಲ ಸದಾಶಿವ ಶೆಟ್ಟಿಗರ್ ನಮ್ಮ ಜೊತೆಗೆ ಉಲ್ಲೇರು ಎರಡ ಪಾತಿರ್ಲ. ನಮಸ್ಕಾರ ಸದಾಶಿವ. ನಮಸ್ಕಾರ ನಮಸ್ಕಾರ. ಇದನ್ನು ತೂತು ಖುಷಿ ಆಡಂಗೆ ಟಿವಿ ಇಡ್ತದ್ದು ಆವಡ್ ಪೂರ ನಿಖಿಲ ಅಭಿಮಾನ. ಯಾನು ಸದಾಶಿವ ಬಂದು ಕುದುರೆ ಬದವ್ರದ್ದು. ಕುದುರೆ ಬದವ್ರದ್ದು. ಕುದುರೆ ಬದವ್ ಆವಡ ಆವಡ ಇದನ್ನ ಬಾರಿ ವೇಷಲ್ಲ ಎಂಬುದು ತೂತೇನೆ. ಎನ್ನ ಮಕ್ಕಳ ಮೇಳದು ಯಕ್ಷಗಾನ ಕಲಾವಿದೆ. ಸಂತೋಷ. ಅಲ್ಲಿಗೆ ಇವ್ನ ವೇಷವನ್ನು ಭಾರಿ ಖುಷಿ. ಇವ್ನ ಖಾಲಿ ಪ್ರವೇಶ ಬಂದ್ಪಡು ಒಂದು ಶೆಟ್ಟಿಗಾರನ ವೇಷ ಅಂದೆ ಸಂತೋಷದ ವಿಷಯ. ಇವ್ನ ವೇಷದ ಒಂದು ಜೋಶ್ ಉಂಟು. ಜೋಶ್ ಒಂಜಿ ಜೀವ ತುಂಬುನ ಶಕ್ತಿ ಉಂಟು ಸದಾಶಿವ. ನಾವು ವೇಷ ಒಂಜಿ ರಂಗಸ್ಥಳಕ್ಕೆ ಬರ್ತನ ರಂಗಸ್ಥಳ ಜಿಂಜುಂಡು. ಜೀವ ತುಂಬುನ ಬಂಡ ಹೆಂಚ ಗೊತ್ತುಂಡೆ ಎದುರುಡಿತ್ತ ಪ್ರೇಕ್ಷಕರು ಉಲ್ಲಾಸಡಿತ್ತಂಡ ಮೂಲು ಪೊಗ್ಗನಗನೆ ಒಂಜಿ ಜೀವ ದಿಂಜಾವಲಕ ತೋಜುಂಡು ಮತ್ತೆ ಕೆಲವೊಂದು ಅಸಾಧ್ಯ ಪೂಜೆ ಇನ್ನ ವೇಷ ಅವು ವೇಷ ಉಂಡ ಅಸಾಧ್ಯ ಪೂಜೆ ಅದು ಎಲ್ಲಿ ವೇಷ ಉಂಡಲ್ಲ ಆತ ಶೋಕ್ ಮಾಡ್ಬಾರಿ. ಹೌದು ಸರ್, ಧನ್ಯವಾದ.
ನಿಖಲಪ್ಪರ ಆಶೀರ್ವಾದ ಎಂಕ್ಲೆ ಖುಷಿ ಆದ ಹೌದೌದು. ಎಸ್ ಖಂಡಿತವಲ್ಲ ಸದೇಶ್ವರ, ಧನ್ಯವಾದ ಕಾರ್ಯಕ್ರಮಕ್ಕೂ ಕಾಲ್ ಮಲ್ತ ಪಾತಿರ್ನೈಕ್. ಸರ್ ನಾವು ಅವಾಗ್ಲೇ ಮಾತಾಡ್ತಾ ಇದ್ದ ಹಾಗೆ ಅಂತ ಇವಾಗ ಸಾಮಾನ್ಯವಾಗಿ ಹೇಳ್ತಾ ಇದ್ರಿ 6ನೇ ಕ್ಲಾಸ್ಗೆ ವಿದ್ಯಾಭ್ಯಾಸವನ್ನ ಬಿಡ್ತೀರಿ, ನಿಮ್ಮ ಊರಿನಲ್ಲಿ ಏನು ಟೆಂಟಿನ ಮೇಳಗಳು ಶುರು ಆಗುತ್ತೆ, ಹೇಗಾದ್ರೂ ಯಕ್ಷಗಾನವನ್ನ ನೋಡ್ಬೇಕು, ಬಡತನ ಇದೆ, ಕೈಯಲ್ಲಿ ಹಣ ಇರೋದಿಲ್ಲ, ಹೇಗಾದ್ರೂ ಮಾಡಿ ನೋಡುವಂತದ್ದು. ಆದ್ರೆ ಇಂಥ ಸಂದರ್ಭಗಳಲ್ಲಿ ಈಗ ಬಡತನ ಇರುತ್ತೆ, ಸಾಮಾನ್ಯವಾಗಿ ಬಡತನ ಅಂತ ಹೇಳಿದಾಗ ಅದನ್ನು ನಿವಾರಣೆ ಮಾಡ್ಬೇಕು, ನಮ್ಗೆ ಆ ಕಾಲ ಹಾಗಿತ್ತು. ಹೌದು, ನಿವಾರಣೆ ಮಾಡ್ಬೇಕಾಗುತ್ತೆ. ಇಂತಹ ಸಂದರ್ಭಗಳಲ್ಲಿ ನಮ್ಗೆ ಉದ್ಯೋಗ ಅನ್ನೋದು ಬೇಕಾಗುತ್ತೆ ಅಲ್ವಾ? ಇವಾಗ ಏನು ಉದ್ಯೋಗವನ್ನ ಅಂದ್ರೆ ಇವಾಗ ಸಾಮಾನ್ಯವಾಗಿ ಯಕ್ಷಗಾನಕ್ಕೆ ಹೋದಾಗ ಮಗ ಯಕ್ಷಗಾನಕ್ಕೆ ಹೋಗ್ಬೋದು, ಮುಂದೊಂದು ದಿನ ಪಾಪ ಅವನ ಜೀವನ ಹಾಳಾಗ್ಬೋದು ಅನ್ನುವಂಥದ್ದು ಆ ಟೈಮಲ್ಲಿ, ಯಾಕಂದ್ರೆ ಅಷ್ಟು ಭದ್ರತೆ ಇರ್ಲಿಲ್ಲ ಯಕ್ಷಗಾನ ಕಲಾವಿದರಿಗೆ. ಮನೆಯಲ್ಲಿ ಯಾವ ರೀತಿಯ ಒಂದು ವಾತಾವರಣ ನಿಮ್ಗೆ? 6ನೇ ಕ್ಲಾಸ್ ಕಲ್ತು 7ನೇ ಕ್ಲಾಸ್ ಅಲ್ಲಿ 2 ದಿವಸ ಕೂತಿದ್ದೆ ನಾನು. ಕಲಿಯುವುದಕ್ಕೆ ಮನಸ್ಸಿತ್ತು, ಆದ್ರೆ ಬಡತನ, ಕಲಿಯುವುದಕ್ಕೆ ಬಹಳ ಕಷ್ಟ. ಅಲ್ಲಿಂದ ನಾನು ಮನೆಗೆ ಬಂದು ಮತ್ತೆ ಬೊಂಬೆಗೆ ಕೆಲಸಕ್ಕೆ ಹೋದೆ. ಬೊಂಬೆಗೆ ಹೋಟೆಲ್ ಕೆಲಸಕ್ಕೆ, ಗ್ಲಾಸ್ ತೊಳೆಯುವುದಕ್ಕೆ. ಅಲ್ಲಿ ಹೋದ್ರು ಯಕ್ಷಗಾನದ ಚಟ ಬಿಡುವುದಿಲ್ಲ. ಗ್ಲಾಸ್ ಕೈಯಲ್ಲಿ ಗ್ಲಾಸ್ ಹಿಡ್ಕೊಂಡು ಬಾಯಲ್ಲಿ ಚೆಂಡೆ ಹೊಡೆಯುತ್ತಾ ಕುಣಿಯುತ್ತಾ ಇರುವುದು. ಹಾಗೆ ದಿನಕ್ಕೊಂದು 2-3 ಗ್ಲಾಸ್ ಹೊಡಿಯುತ್ತಾ ಇದ್ದೆ. ಹಾಗೆ ಕೆಳಗೆ ಬಿದ್ದು ಹೊಡಿಯುತ್ತಾ ಇತ್ತು. ದನಿಗಳು ಬೈತಾ ಇದ್ವು, ಹೋಟೆಲ್ ದನಿಗಳು. ಹಾಗೆ ಅಲ್ಲಿ ಒಂದು ಸುರಿಗೆ 3 ವರ್ಷ ಇದ್ದೆ. ಮತ್ತೆ ಊರಿಗೆ ಬಂದೆ, ಮತ್ತೆ ವಾಪಸ್ ಹೋದೆ ಬಾಂಬೆಗೆ. ಓಕೆ ಸರ್, ಮಾತಾಡೋಣ ನಿಮ್ಮ ಏನು ಯಕ್ಷಗಾನಗಿನ ಮುಂಚಿನ ಏನು ಬಾಂಬೆಗೆ ಹೋಗಿ ಅಲ್ಲಿ ಕಳೆದಂತ ಜೀವನದ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ನಮ್ಮ ಜೊತೆಗೆ ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಹಲೋ ಸರ್, ನಮಸ್ತೆ. ಯಾರಿದು? ನಾನು ಡೈಜಲ್ ಅಲ್ಲಿ ವಿಜಯ ನಿತ್ಯಾನಂದ ವಿಟ್ಲದಿಂದ ನಿತ್ಯಾನಂದ ಅವ್ರು ಕಾಲ್ ಮಾಡ್ತಾ ಇದ್ದೀರಲ್ವಾ? ಹೌದೌದು. ಸೊ ನಮ್ಮ ಜೊತೆಗೆ ನಾನು ಯಕ್ಷಗಾನದ ಬಗ್ಗೆ ಎಲ್ಲ ಕೇಳಿದ್ದೇನೆ. ಬಟ್ ಇವರ ಒಂದು ಹಲೋ ಸರ್. ಹಾ, ಕೇಳಿ ಮಾತಾಡ್ತಿದೆ ಸರ್. ಡೈಜ್ವೆಲ್ ಅಲ್ಲಿ ಇವರಿದ್ದೀರಲ್ಲ, ಅವ್ರ ಹತ್ರ ಎಲ್ಲ ಯಕ್ಷಗಾನದ ಬಗ್ಗೆ ಕಟೀಲ್ನ ಯಕ್ಷಗಾನದಲ್ಲಿ ಯಾವ ರೀತಿ ಎಲ್ಲ ಬಡವರಿಗೆ ಯಕ್ಷಗಾನ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಕೂಡ ಯಕ್ಷಗಾನ ಯಾವ ರೀತಿಯಲ್ಲಿ ರೂಪುರೇಷೆ ಮಾಡ್ಬೇಕು. ನಾನೊಂದು ಯಕ್ಷಗಾನ ಅಭಿಮಾನಿ ಖಂಡಿತ. ಮತ್ತೆ ತೆಂಕು ದಿಟ್ಟು ಅಂತ ಈಗ ನೀವು ಮಾತಾಡುವಾಗ ನನಗೆ ತುಂಬಾ ಖುಷಿ ಆಯ್ತು. ಏನಂತ ಹೇಳಿದ್ರೆ ಕುಂದಾಪುರ ಕಡೆ ಎಲ್ಲ ಹೋದ್ರೆ ಎಲ್ಲ ಯಕ್ಷ ಮೇಳೆ ಬಟ್ ಇವರಂತೂ ಒಳ್ಳೆ ವೇಷಧಾರಿ, ಮತ್ತು ನನಗೆ ಖುಷಿ ಆಯ್ತು ಅವ್ರ ಹತ್ರ. ಖಂಡಿತ. ಹಾಗಾಗಿ ನಾನು ತುಂಬಾ ಅವರನ್ನು ಪ್ರಶಂಸೆ ಮಾಡ್ತಾ ಇದ್ದೇನೆ. ಈ ಘಟ್ಟದಲ್ಲಿ ನಿಜವಾಗಿ ಮಕ್ಕಳಿಗೆ ಆ ಸಂಸ್ಕೃತಿ ಮತ್ತು ಸಂಸ್ಕಾರ ಬೇಕು ಅಂತ ಹೇಳುವ ನನ್ನ ನಿರೀಕ್ಷೆ. ನಾನು ಕೂಡ ಒಂದು ಕಲಾವಿದ. ಖಂಡಿತ. ನಾನು ಅಂತ ಹೇಳಿದ್ರೆ ಆರ್ಟಿಸ್ಟ್, ಆದ್ರೆ ವಿಟ್ಲದಲ್ಲಿ ನಿತ್ಯ ಆರ್ಟ್ಸ್ ಅಂತ ಹೇಳಿದ್ರೆ ಫೇಮಸ್. ಬಟ್ ನಾನು ಒಂದು ರಂಗಭೂಮಿಯಲ್ಲಿ ಕೂಡ ಎಲ್ಲ ಬೆಳಗಿಸಿ ಬಂದದ್ದು. ಈಗ ಅವರ ಒಂದು ವೇದಿಕೆಯಲ್ಲಿ ಟಿವಿಯಲ್ಲಿ ನೋಡುವಾಗ ನಮಗೆ ಇದು ಮಾಧ್ಯಮದಲ್ಲಿ ತುಂಬಾ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಇಂಥವರನ್ನು ನೀವು ಗುರುತಿಸಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ, ತುಂಬಾ ಪ್ರಶಂಸೆ ಮಾಡ್ತಾರೆ ನಿಮಗೆ. ಖಂಡಿತ ಸರ್. ಅದಕ್ಕಿಂತ ಮುಂಚೆ ಏನು ಅಂತ ಹೇಳಿದ್ರೆ, ನಾವು ಗುರುತಿಸದಲ್ಲ, ಅವ್ರು ಈಗಾಗ್ಲೇ ಗುರುತಿಸಲ್ಪಟ್ಟವ್ರು, ಹೆಸರನ್ನ ಪಡ್ಕೊಂಡವ್ರು, ಅಂತ ಕಲಾವಿದರನ್ನ ನಾವು ಇಲ್ಲಿ ತಂದು ಕೂತ್ಕೊಳ್ಳಿಸಿ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ನಮ್ಮ ಹೆಮ್ಮೆ ಕಣ್ರೆ. ನಿಜ ನಿಜ. ಖಂಡಿತವಾಗ್ಲೂ ನಮ್ಮ ಸದಾಶಿವ ಶೆಟ್ಟಿಗಾರ್ ಅವ್ರ ಜೊತೆ ಮಾತನಾಡಿ. ನಮಸ್ಕಾರ. ನಾನು ನಿತ್ಯಾನಂದ ವಿಟ್ಲದ. ನಮಸ್ಕಾರ. ನಮಸ್ಕಾರ. ಈರ್ನ ಪ್ರಶಂಸೆಗೆ ಇಂಚಿನ ಡೈಜೋಲ್ಡ್ ಇಂದೆರಡೆಲ್ಲ ಪಾತ್ರಿದ್ದೆ ಕಟೀಲ್ ಮೇಲ್ ಒಂಜಿ ಕಾರ್ಯಕ್ರಮ ಮಾಡಿ ಈ ಪಾಪದಕ್ಲೆಗೆ ಇಷ್ಟೇ ಯಕ್ಷಗಾನ ನಂತರ ಸಾಧ್ಯ ಇಜ್ಜ ಅಂದ್ ಐನು ಮಾತ ಒಂಜಿ ರೂಪುರೇಷೆ ಮಾತ ಮಂತರ ಇಂಚಿನ ಒಂಜಿ ವೇದಿಕೆ ಏನೇನು ಕುಲ್ಲದ ಇರುತ್ತ ಏನು ಸತ್ಯವಲ್ಲ. ಏನೊಂಜಿ ಕಲಾವಿದಿನಿ ಅಂಡ ಎನ್ನ ಪಪ್ಪ ಅಮ್ಮ ಮಾತ ಯಕ್ಷಗಾನದ ಪ್ರೀತಿ ನಕ್ಲಿ ಎಂಕ್ಲ ಹರಿಕತೆ ಯಕ್ಷಗಾನ ಇತ್ತ ಇರು ಒಂಜಿ ಪಾತೆರ ಬಂಡವ ಇಂಕ್ ಬಾರಿ ಖುಷಿ ನೋಡ ಇತ್ತ ಜೋಕ್ಲೆ ಮತ್ತೆ ಇಂದು ಬೋಡ್ಚಿ ನಾವು ಈರ್ನ ಆ ಪ್ರಶಂಸೆಗೆ ಎನ್ನ ಒಂಜಿ ಹಿರೇಗೆ ಏಪಲ ಆಯುಷ ಆರೋಗ್ಯ ಮಾತ ಇಪ್ಪಾಡು ಕಟೀಲಪ್ಪ ಈರನ್ನ ಕಾಪಾಡು ಯಕ್ಷಗಾನದ ಪ್ರಿಯ ನಕ್ಲಿ ಮಾತೆಲ್ಲ ಏರ್ಬಂಡ ತಿಂಕು ದಿಟ್ಟಿಲ್ಲ ಸಮೇತ ಕುಂದಾಪುರ ಅಂಚಿ ಮಾತ ಬೋದು ಯಕ್ಷಗಾನ ಮಾತ್ರ ಪ್ರಿಯ ಅಲ್ಲಿ ನಾನೇ ಮಂಡ ಮಾತೆರ್ನ ಒಂಜಿ 20-30 ಇಲ್ಲೆಲ್ಲ ಒಂಜಿ ಯಕ್ಷಗಾನ ಮೇಳ ಯಕ್ಷ ಮೇಳ ಇನಿ ಎನ್ನ ಇಲ್ಲಡೆಗೆ ಏನ್ ಪುತ್ರುಡುಲ್ಲ ಐತೆ ಎನ್ನ ಇಲ್ಲಡೆಗೆ ಒಂದು ಮರಿಯಲಡೆ ಒಂಜಿ ಚಿಕ್ಕ ಮೇಳ ಬರೋದು ಐಕ್ಯನ ಗೌರವಪೂರ್ವಕ ದಾಖಲೆ ಕೊರ್ದು ಮಾತ ಚೆಂಡೆ ಅದನ್ನ ಮತ್ತೆ ಕಾಣಿಕೆ
ಬಾರಿ ಪ್ರೀತಿ ಆಡ ಸಂತೋಷ. ಖಂಡಿತವಾದ ಸರ್ ಇನ್ನ ಯಕ್ಷಾಭಿಮಾನದ ಪ್ರೀತಿ ಇಂಚನೆ ಇಪ್ಪಡೆ ನಮ್ಮನಂಚೆ ಇಂಚಿನ ಕಲಾವಿದರಲ್ಲಿ ಆಗ್ಲಿಕ್ಕೆ ಪ್ರೋತ್ಸಾಹ ಕೊರ್ಲೆ ಪ್ರೀತಿ ಕೊರ್ಲೆ ಇಂಚನೆ ಇಪ್ಪಡೆ. ಥ್ಯಾಂಕ್ ಯು ಸರ್. ಖಂಡಿತವಾದಲ್ಲ ಸರ್ ಆ ಪಾತ್ರ ನಂಚಿನ ಪಾತ್ರಡ್ ಒಂಜಿ ಪ್ರೀತಿ ಯಕ್ಷಗಾನದ ಪ್ರೀತಿ ಮಸ್ತು ತೋಜೊಂದಿರ್ತೇನೆ. ಎಸ್ ಖಂಡಿತವಾಗೂ ಸರ್ ಮಾತನಾಡೋಣ. ಅಭಿಮಾನಿಗಳ ಅಭಿಮಾನದ ಹೊಳೆ ಹರಿತಾ ಬರ್ತಾ ಇದೆ ಸೊ ನಮ್ಮ ಕಾರ್ಯಕ್ರಮದಲ್ಲಿ. ಅದಕ್ಕೆ ನಿಮ್ಮ ಸಾಧನೆಯ ಶಿಖರವೇ ಏನು ಸಾಕ್ಷಿ ಅಂತಾನೆ ಹೇಳ್ಬೋದು ನಾವು. ಬಾಂಬೆಗೆ ಹೋಗ್ತೀರಿ, ಅಲ್ಲಿ ಕೂಡ ನೀವು ಯಕ್ಷಗಾನದ ಒಂದು ಅಭಿರುಚಿಯನ್ನ ಬಿಟ್ಟು ಹೋಗ್ಲಿಕ್ಕೆ ಕೇಳುವುದಿಲ್ಲ, ಮನಸ್ಸಿನಿಂದ ಬಿಟ್ಟು ಹೋಗೋದಿಲ್ಲ. ದುಡಿಯುವುದು ಮಾತ್ರ ಹೋಟ್ಲಲ್ಲಿ. ಹಾಗೆ ದುಡಿಯುತ್ತಾ ಒಂದ್ಸಲ ಬಂದೆ, ಮತ್ತೊಂದ್ಸಲ ಹೋದೆ, ಒಂದು 6 ವರ್ಷ ಹೋಟ್ಲಲ್ಲಿ ಇದ್ದೆ. ಆಮೇಲೆ ಊರಿಗೆ ಬಂದು ಯಕ್ಷಗಾನ ಸೇರುವುದಕ್ಕೆ ಕೇಂದ್ರಕ್ಕೆ ಹೋದೆ. ಅಲ್ಲಿ ಕೇಂದ್ರದಲ್ಲಿ ನಾವು ಇದಾಗಲಿಲ್ಲ. ಯಾವ ಧರ್ಮಸ್ಥಳ ಕೇಂದ್ರ. ಖಂಡಿತ ಹೋಗ್ಲು ಸರ್. ನಿಮ್ಮ ಬಾಂಬೆಯಿಂದ ಬಂದ ನಂತರ ಧರ್ಮಸ್ಥಳ ಏನು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಯಕ್ಷಗಾನ ಕೇಂದ್ರವನ್ನ ಸೇರ್ತೀರಿ? ಸೇರ್ಲಿಲ್ಲ, ಸೇರುವುದಕ್ಕೆ ಹೋದೆ, ಅಲ್ಲಿ ನಾನು ರಿಜೆಕ್ಟ್ ಆದೆ. ಅಲ್ಲಿಯ ನಂತರದ ಜೀವನಗಳನ್ನ ನಾವು ಖಂಡಿತವಾಗ್ಲೂ ಮಾತನಾಡೋಣ ಸರ್. ಅದಕ್ಕೂ ಮುಂಚೆ ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ. ನಮಸ್ತೆ. ಯಾರಿದು? ಹಲೋ, ನಾನು ಎಕ್ಕರು ದಯಾಮಣಿ. ಎಕ್ಕರು ದಯಾಮಣಿ ಅವ್ರು ಕಾಲ್ ಮಾಡ್ತಾ ಇರೋದಾ? ಹೌದೌದು. ಓಕೆ, ಟಿವಿ ವಾಲ್ಯೂಮ್ ಅನ್ನ ಸ್ವಲ್ಪ ನಮಸ್ಕಾರ ಮ್ಯೂಟ್ ಮಾಡ್ತೀರಾ ಮ್ಯಾಮ್? ಹಲೋ 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 ಮೇಡಮ್, ಟಿವಿ ವಾಲ್ಯೂಮ್ ಅನ್ನ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಯಕ್ಷಗಾನದ ಮೂಲ ಪರಂಪರೆಗೂ ಈಗಿನ ಯಕ್ಷಗಾನಕ್ಕೂ ಏನಾದ್ರೂ ವ್ಯತ್ಯಾಸ ಉಂಟಾ ಅಂತ ಹೇಳಿ ಖಂಡಿತವಾಗ್ಲು ಸದಾಶಿವ ಶೆಟ್ಟಿಗರ್ ಅವರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಸರ್ ಹೇಳಿ. ಮೂಲಕ್ಕೆ ಸ್ವಲ್ಪ ಧಕ್ಕೆ ಉಂಟು, ಆದ್ರೂ ಈಗಿನ ಕಾಲದ ಪ್ರೇಕ್ಷಕರಿಗೆ ಇದು ಬೇಕಾಗ್ತದೆ, ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುವುದಿಲ್ಲ. ಮೂಲವನ್ನೇ ಹಿಡ್ಕೊಂಡು ಹೋದ್ರೆ ಈಗಿನವರಿಗೆ ಆಗುವುದಿಲ್ಲ. ಈಗಿನ ಹುಡುಗರು ಒಂದು ಅವರ ಮನೋಧರ್ಮ ಹೇಗಂದ್ರೆ ಬೇಗ ಬೇಕು, ಬೇಗ ಸಿಗಬೇಕು, ಬೇಗ ಮುಗಿಬೇಕು, ಹಾಗಿರ್ತದೆ. ಹಾಗಾಗಿ ಈಗಿನದ್ದು ಬೇಕು, ಮೊದಲಿನದ್ದು ಬೇಕು. ಅದನ್ನು ಎರಡನ್ನು ಜೊತೆ ಸೇರಿಸಿಕೊಂಡು ನಡೆಸಿಕೊಂಡು ಹೋದ್ರೆ ಅದು ಚಂದ ಕಾಣ್ತದೆ ಅಂತ ನನ್ನ ಲೆಕ್ಕ. ಅಂದ್ರೆ ಈಗಿನ ಜನಮಾನಸಕ್ಕೂ ಕೂಡ ಅದು ಹೋಗ್ಬೇಕು. ಹಿಂದಿನ ಪರಂಪರೆಯನ್ನು ಕೂಡ ನಾವು ಬಿಟ್ಟು ಹೋಗಬಾರ್ದು. ಅದಕ್ಕೆ ಇದನ್ನು ಸೇರಿಸಿ, ಹಿಂದಿನ ಪರಂಪರೆಗೆ ಈಗಿನದನ್ನು ಸೇರಿಸಿ ಮುಂದುವರಿತಾ ಹೋದ್ರೆ ಮುಂದಿನ ಜನಾಂಗಕ್ಕೆ ಅಂದ್ರೆ ಯುವಕರಿಗೆ ಅದು ಬೇಕಾಗ್ತದೆ, ಉಳಿಯುತ್ತದೆ. ಯಕ್ಷಗಾನ ಉಳಿಯುವುದಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ. ಅಂದ್ರೆ ಹಿಂದಿನ ಪರಂಪರೆಯನ್ನ ಮರಿಬಾರ್ದು. ಜೊತೆಗೆ ಅಂತ ಹೇಳಿದ್ರೆ ಈಗ ಏನು ಪ್ರೇಕ್ಷಕರನ್ನ ಯಾವ ರೀತಿ ಸೆಳಿಲಿಕ್ಕಾಗುತ್ತೆ ಅಂತಹ ಒಂದು ಪ್ರಯತ್ನಗಳನ್ನ ಕೂಡ ನಾವು ಮಾಡ್ಬೇಕು. ಖಂಡಿತವಾಗ್ಲು ಸರ್. ನೀವೇನಂತ ಹೇಳಿದ್ರೆ ಇವಾಗ ಅಲ್ಲಿ ಬಾಂಬೆಯಿಂದ ಬಂದು ಧರ್ಮಸ್ಥಳ ಕೇಂದ್ರಕ್ಕೆ ಸೇರ್ಕೊಳ್ತೀರಿ, ಅಂದ್ರೆ ಸೇರ್ಲಿಕ್ಕೆ ಹೋಗ್ತೀರಿ, ಅಲ್ಲಿಂದ ರಿಜೆಕ್ಟ್ ಆಗ್ತೀರಿ ಅನ್ನುವಂಥದ್ದು. ಯಾವ ರೀತಿಯ ಪರೀಕ್ಷೆಗಳನ್ನ ಅಲ್ಲಿ ನಿಮ್ಗೆ ಕೊಡ್ಲಾಗುತ್ತೆ? ಇವಾಗ ನಾವು ಅಲ್ಲಿ ಸೆಲೆಕ್ಟ್ ಆಗ್ಬೇಕು, ಅಲ್ಲಿ ನಾಟ್ಯಾಭ್ಯಾಸವನ್ನ ಕಲಿಬೇಕು ಅಂತ ಹೇಳಿ ಕುಣಿಲಿಕ್ಕೆ ತಾಳ ಇದು ಕಾಲಲ್ಲಿ ಕುಣಿದು ತೋರಿಸ್ತಾರೆ, ಅದನ್ನು ನಾವು ಕುಣಿಬೇಕು. ಅಲ್ಲ, ಕುಣಿದಿದ್ದೇವೆ, ಆದ್ರೆ ಏನಂದ್ರೆ ನಾನು ಸ್ವಲ್ಪ ಗಟ್ಟಿಮುಟ್ಟಾಗಿದ್ದೆ ಆವಾಗ, ಕಾಣುವುದಕ್ಕೆ ಸ್ವಲ್ಪ ಗಟ್ಟಿ ಇದ್ದೆ. ಖಂಡಿತ. ಅದಕ್ಕೆ ಇವ ಹುಡುಗ ಅಲ್ಲ, ಸ್ವಲ್ಪ ಎತ್ತರ ಬೆಳೆದಿದ್ದಾನೆ, ಇವ ಯಕ್ಷಗಾನಕ್ಕೆ ಸ್ವಲ್ಪ ಆಗ್ಲಿಕ್ಕಿಲ್ಲ ಅಂತ ಅವರ ಭಾವನೆ ಏನೋ. ಹಾಗಾಗಿ ನನ್ನನ್ನು ಬಿಟ್ರು. ಬಹಳ ಬೇಸರ ಆಯ್ತು ನನಗೆ. ತುಂಬಾ ಬೇಸರ ಆಯ್ತು. ಹೇಗಾದ್ರೂ ಮಾಡಿ ಯಕ್ಷಗಾನದಲ್ಲಿ ವೇಷ ಒಂದು ಮಾಡ್ಬೇಕು, ಹೇಗೋ ಆದಿತ್ತು ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಕಟೀಲ್ ಮೇಳಕ್ಕೆ ಬಂದು ಸೇರಿದ್ದು. ಕಟೀಲ್ ಮೇಳಕ್ಕೆ ಸೇರಿಸಿ ಇವಾಗ ನೀವು ಕಟೀಲ್ ಮೇಳಕ್ಕೆ ಹೋಗೋದಕ್ಕಿಂತ ಮುಂಚೆ ವೇಷ ಕಲೀಲಿಲ್ಲ ನಾವು ಪ್ರಾಥಮಿಕ ಹೆಜ್ಜೆಗಾರಿಕೆಯನ್ನ ಕಲಿಬೇಕಾಗುತ್ತೆ. ಅಲ್ಲ, ಆವಾಗ ಇದು ಹೆಜ್ಜೆಗಾರಿಕೆ ಕಲೀಲಿಲ್ಲ. ನಾನು ಕಟೀಲ್ ಮೇಳಕ್ಕೆ ಹೋದದ್ದು ಹೇಗಂದ್ರೆ, ರೆಂಜಾಳ ರಾಮಕೃಷ್ಣ ಭಟ್ರು ಅಂತ ಅವರು ಪ್ರಖ್ಯಾತ ವೇಷಧಾರಿ. ಅವರು ನಾನು ಅಲ್ಲಿ ಕೂತು ಯೋಚನೆ ಮಾಡ್ತಾ ಇರುವಾಗ ಬಂದು ಹತ್ರ ಕೂತು ಕೇಳಿದ್ರು, ಏನಾಯ್ತು ನಿನಗೆ? ನಾನು ಸೆಲೆಕ್ಟ್ ಆಗಲಿಲ್ಲ, ನನಗೆ ಯಕ್ಷಗಾನ ಕಲಿಬೇಕು ಅಂತ ಮನಸ್ಸುಂಟು, ಹೇಗಾದ್ರೂ ಮಾಡಿ ನಾನು ಕಲಿಬೇಕು, ವೇಷ ಮಾಡಬೇಕು ನನಗೆ. ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ಕಟೀಲಿಗೆ ಬಾ ಅಂತ ಹೇಳಿದ್ರು. ಕಟೀಲಿಗೆ ಹೋದೆ. ಕಟೀಲಿಗೆ ಹೋದದ್ದು ಯಾವಾಗ? ಮೇಳ ಶುರುವಾಗುವಾಗ. ಅದಕ್ಕಿಂತ ಮುಂಚೆ ಅಲ್ಲಿ ಒಂದು ಯಕ್ಷಗಾನ ನಡೀತದೆ, 7 ದಿವಸದ ಯಕ್ಷಗಾನ ಸಪ್ತಾಹ ಅಂತ ಕರೀತಾರೆ. ಅದು ಆಷಾಢ ಮಾಸದಲ್ಲಿ ನಡೆಯುವುದು. ಮೊದಲಿನ ಗೋಪಾಲಕೃಷ್ಣ ಆಸರಣಿರಿದ್ರಲ್ಲ, ಅವರು ಅದನ್ನು ಮಾಡ್ತಾ ಇದ್ರು. 6 ದಿವಸ ಸಂಘದವರಿಗೆ, ಸಂಘ ಸಂಸ್ಥೆಯವರಿಗೆ ಯಕ್ಷಗಾನ, ಅದೊಂದು ಪ್ರದರ್ಶನ. ಕಲಿಯುವುದಕ್ಕೂ ಒಂದು ಅನುಕೂಲ ಆಗ್ತದೆ ಈ ಸಂಘದವರಿಗೆಲ್ಲ, ಕಲಿಯುವುದಕ್ಕೆ, ವೇಷ ಹಾಕುವುದಕ್ಕೆ, ಕಟ್ಟುವುದಕ್ಕೆ, ಅಂಥದ್ದಕ್ಕೆಲ್ಲ. ಆಮೇಲೆ ಕೊನೆಯ ದಿವಸ ಅಂದರೆ 7ನೇ ದಿವಸ ಎಲ್ಲ ಕಲಾವಿದರನ್ನು ಜೊತೆಗೂಡಿಸಿ, ದೊಡ್ಡ ದೊಡ್ಡ ಕಲಾವಿದರ ಜೊತೆಗೂಡಿಸಿ ಯಕ್ಷಗಾನ ನಡೆಯುವುದು. ಆ 7 ದಿವಸಕ್ಕೆ ನನ್ನನ್ನು ಬರಲಿಕ್ಕೆ ಹೇಳಿದರು. ಆ 7 ದಿವಸದಲ್ಲಿ
ನನಗೆ ಹೆಜ್ಜೆಗಾರಿಕೆಯನ್ನು ಹೇಳಿಕೊಟ್ರು ಅವರು ಇವರು ರೆಂಜಾಳ ರೆಂಜಾಳ ರಾಮಕೃಷ್ಣ ರಾವ್ ಅವರು. ಹೌದು. 7 ದಿವಸದಲ್ಲಿ ನಾನು ಹೆಜ್ಜೆ ಕಲ್ತಿದ್ದೇನೆ. 7 ದಿವಸದ ಹೆಜ್ಜೆ ಇರುವುದು ಈಗ ನನ್ನ ಹತ್ರ. ಅದಕ್ಕಿಂತ ಹೆಚ್ಚಿನ ದಿವಸದ್ದು ಇಲ್ಲ, ಮೊದಲನೇ ದಿವಸದ್ದು ಇಲ್ಲ. ಆಮೇಲೆ ನಾನು ಕಟೀಲು ಬೇಳಕ್ಕೆ ಹೋದೆ, ವೇಷಕ್ಕಲ್ಲ, ನೇಪಥ್ಯದ ಕೆಲಸಕ್ಕೆ. ನೇಪಥ್ಯದ ಕೆಲಸದಲ್ಲಿ 1 ವರ್ಷ 4 ತಿಂಗಳು ಮಾಡಿದ್ದೇನೆ. 1 ವರ್ಷದ ತಿರುಗಾಟ ಫುಲ್ ಆಯಿತು. ಮತ್ತು ಮರು ವರ್ಷಕ್ಕೆ ಹೋದೆ. ಅಲ್ಲಿ ಏನಾಯ್ತು ಅಂದರೆ, ನಾನು ನೇಪಥ್ಯಕ್ಕೆ ಸೇರಿದ ನನಗೆ ಕಟ್ಟುವುದಕ್ಕೆ ಜನ ಸಿಕ್ಕಿದ್ದು ಯಾರು ಅಂತ ಹೇಳಿದ್ರೆ ಬಣ್ಣದ ಮಾಲಿಂಗನವರು. ಖಂಡಿತವಾಗ್ಲು ನಿಮ್ಮ ಒಡನಾಟ ಬಣ್ಣದ ವೇಷದ ಪ್ರಖ್ಯಾತ ಒಬ್ಬ ವೇಷಧಾರಿ ನಿಮಗೆ ಪರಿಚಯ. ನನಗೆ ಮನಸ್ಸಿದ್ದದ್ದು ಅದೇ ರಾಕ್ಷಸ ವೇಷವೇ ಮಾಡಬೇಕು, ಖಂಡಿತ ಬೊಬ್ಬೆ ಇಡಬೇಕು ಅಂತದ್ದೆಲ್ಲ ಮನಸ್ಸಲ್ಲಿತ್ತು. ಬಟ್ ಅವಕಾಶ ಕೂಡ ಕೂಡಿ ಬರುವಂತ ಸಂದರ್ಭಗಳು ಕೂಡ ಬಂತು. ಮಾತನಾಡೋಣ. ಅದಕ್ಕೂ ಮುಂಚೆ ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ ಸರ್. ನಮಸ್ತೆ. ಯಾರಿದು ಸರ್? ನನ್ನ ಹೆಸರು ಧೀರಜ್ ಅಂತ, ಅಜಕರಿಂದ. ಧೀರಜ್ ಅವರು ಅಜಕರಿಂದ ಕಾಲ್ ಮಾಡ್ತಾ ಇದ್ದೀರಾ? ಹೌದು ಸರ್. ಓಕೆ, ಕಾರ್ಕಳ ಅಜಕರ್ ಅಲ್ವಾ? ಹೌದು ಸರ್. ಖಂಡಿತವಾಗ್ಲು. ಧೀರಜ್ ಅವರೇ, ನಮ್ಮ ಜೊತೆಗೆ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ನೀವು? ಇಲ್ಲ ಸರ್, ನಾನು ಒಂದು ಸ್ಟೇಟಸ್ ಅಲ್ಲಿ ನೋಡಿದ್ದೆ ಇವತ್ತು ಕಾರ್ಯಕ್ರಮದ್ದು. ಓಕೆ, ಹಾಗೆ ಕಾಲ್ ಮಾಡಿದ್ದು. ಸೊ ಧೀರಜ್ ಅವರು ನಮ್ಮ ಜೊತೆಗೆ ಸದಾಶಿವ ಶೆಟ್ಟಿಗರ್ ಅವರಿದ್ದಾರೆ ಕಾರ್ಯಕ್ರಮದಲ್ಲಿ. ಮಾತನಾಡಿ ಅವ್ರ ಜೊತೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ, ಹೇಳಿ ಸರ್, ಹೇಗಿದ್ದೀರಾ? ಸೌಖ್ಯ, ನಿಮ್ಮೆಲ್ಲ ಆಶೀರ್ವಾದದಿಂದ. ಇಲ್ಲಪ್ಪ, ನಾವು ಸಣ್ಣವರು, ನೀವು ಸಣ್ಣವರಾದ್ರೆ ಪ್ರೀತಿ ಒಂದು ಉಂಟಲ್ಲ, ಪ್ರೀತಿ, ಅಭಿಮಾನ, ಪ್ರೀತಿ. ಸರ್, ನಾನು ನಿಮ್ಮ ವೇಷಗಳನ್ನು ನೋಡಿದ್ದೇನೆ, ಬಣ್ಣದ ವೇಷಗಳನ್ನು. ಹೌದಾ? ರುದ್ರ ಭೀಮ, ಈ ಶನಿ ಅಂತ ಪಾತ್ರಗಳನ್ನು ನೋಡಿದ್ದೇನೆ. ನಿಮ್ಮ ವಾಯ್ಸ್ ನಂಗೆ ತುಂಬಾ ಇಷ್ಟ ಆಗಿದೆ. ಅಂದ್ರೆ ನಿಮ್ಮದು ರಂಗದಲ್ಲಿ ವಾಯ್ಸ್ ಬೇರೆ ಇರ್ತದೆ, ಮತ್ತೆ ಹೀಗೆ ಚೌಕಿಯಲ್ಲಿ ವಾಯ್ಸ್ ಕೇಳಿದ್ದೇನೆ, ಆದ್ರೆ ಚೇಂಜ್ ಉಂಟು. ಧೀರಜ್ ಅವರೇ, ಹೇಳಿ ಸರ್. ನೋಡುವಾಗ ತುಂಬಾ ಪಾಪ ಕಾಣ್ತಾರಲ್ವಾ? ಹೀಗೆ ನೋಡಿದಾಗ ವೇಷಕ್ಕೆ ಬಂದ್ರೆ ಮಾತ್ರ ಜೀವ ಕಡೆಯನ್ನ ಕೊಟ್ಟು ಅವರು ಪಾತ್ರವನ್ನ ನಿರ್ವಹಣೆ ಮಾಡ್ತಾರೆ. ಹೌದು ಸರ್. ಏನ್ ಅನ್ಸುತ್ತೆ? ಶರೀರ ದೊಡ್ಡದಲ್ವಾ ಸರ್? ಖಂಡಿತ. ಸದಾಶಿವ ಶೆಟ್ಟಿಗರ್ ಅವರನ್ನ ಹೀಗೆ ನೋಡುದಕ್ಕೂ ಅಥವಾ ಅದ್ರ ಜೊತೆಗೆ ರಂಗದ ಮೇಲೆ ಸದಾಶಿವ ಶೆಟ್ಟಿಗರ್ ಅವರನ್ನ ನೋಡುದಕ್ಕೂ ಏನ್ ಅನ್ಸುತ್ತೆ ಅಂತ? ಅಂದ್ರೆ ಇಲ್ಲಿ ಸೌಮ್ಯ ಸ್ವಭಾವದವರು, ಅಲ್ಲಿ ಹೋದ್ಮೇಲೆ ಅವರ ಶರೀರವನ್ನು ನೋಡುವಾಗ ನಮಗೆ ಒಂದು ಅನುಮಾನ ಬರ್ತದೆ, ಹೌದಾ ಎಷ್ಟು ಕುಣಿತಾರೆ ಇವರಂತ ಅಲ್ವಾ? ಮತ್ತೆ ಶಬರಿಮಾನ್ಯ ಅವರೊಂದಿಗೆ ಭೀಮಬಕಾಸುರ ನಾನು ನೋಡಿದ್ದೇನೆ ಅದೊಂದು. ಹಲೋ, ಓಕೆ, ಮಾತಾಡಿ ಕೇಳ್ತಾ ಇದ್ದ. ಹೇಳಿ. ಇದು ಶಬರಿಮಾನ್ಯ ಅವರೊಂದಿಗೆ ಭೀಮಬಕಾಸುರ. ಹೌದು. ಅದು ಇಬ್ರು ಒಂದು ಒಳ್ಳೆ ಸಂಯೋಜನೆ ಅಂತ ಹೇಳ್ಬೋದು, ಯಾಕಂದ್ರೆ ಇಬ್ಬರ ಶರೀರ ಸಹ ಒಂದು ಗಾತ್ರದ್ದು. ಹಾಗಾಗಿ ತುಂಬಾ ಖುಷಿ ಆಗ್ತದೆ ಸರ್. ನಾನು ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಸ್, ಖಂಡಿತವಾಗ್ಲು ಧೀರಜ್ ಅವರ ಧನ್ಯವಾದ ಕಾಲ್ ಮಾಡಿ ನಮ್ಮ ಜೊತೆಗೆ ಮಾತನಾಡಿದಕ್ಕೆ. ಖಂಡಿತವಾಗ್ಲು ಸರ್, ಅವಾಗ್ಲೇ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸೊ ಅಭಿಮಾನಿಗಳ ಪ್ರೀತಿ ಒಬ್ಬ ಕಲಾವಿದ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಪ್ರೋತ್ಸಾಹ ಸಿಕ್ಕಿದ್ರೆ ಏನೋ ಒಂದು ರೀತಿಯ ಸಾಧನೆ ಮಾಡ್ಬೇಕು, ತನ್ನದೇ ಹೆಸರನ್ನ ಒಂದು ಉಳಿಸ್ಬೇಕು ಅನ್ನುವಂಥದ್ದು ಒಂದು ಹುಮ್ಮಸ್ಸು ಕೂಡ ಬರುವಂತ ಸಾಮಾನ್ಯ ಕಲಾವಿದನಾದವನಿಗೆ. ಅದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಒಂದ್ ಕಡೆಯಿಂದ ರಿಜೆಕ್ಟ್ ಆಗ್ತೀರಿ, ಒಂದ್ ಕಡೆ ನಿಮ್ಮ ಬೇಸರವನ್ನ ಗಮನಿಸಿದಂತ ನಿಮ್ಮ ಗುರುಗಳು ಕಟೀಲು ಮೇಳಕ್ಕೆ ಬರುವಂತಹ ಅವಕಾಶವನ್ನ ಒದಗಿಸ್ತಾರೆ. ಆ ನಂತರದ ದಿನಗಳಲ್ಲಿ ಬಣ್ಣದ ಮಹಾಲಿಂಗ ಅನ್ನುವಂತಹ ಒಬ್ಬ ವ್ಯಕ್ತಿಯ ಒಡನಾಟ ಶುರುವಾಗುತ್ತೆ, ಪ್ರಖ್ಯಾತ ಕಲಾವಿದ ಶುರುವಾಗುವಂತದ್ದು. ಖಂಡಿತವಾಗ್ಲೂ ಈ ಒಡನಾಟದ ಬಗ್ಗೆ ಮಾತನಾಡೋಣ. ನಿಮ್ಮ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ನಿಮ್ ಜೊತೆಗೆ ಮಾತನಾಡೋದಕ್ಕೆ. ಹಲೋ, ನಾನು ಮುಲ್ಕಿಡ್ದೆ ಜಗದೀಶ್. ಓಕೆ, ಮುಲ್ಕಿಡ್ದೆ ಜಗದೀಶ್. ಮಹಿಷಾಸುರ ಕುಲ್ದೇರು. ಮಹಿಷಾಸುರ ಕುಲ್ದೇರು, ಸದಾಶಿವ ಶೆಟ್ಟಿಗರ್ ನಮ್ಮೊಟ್ಟು ಗುಲ್ಲೇರು, ಜಗದೀಶರ ಪಾತಿರ್ಲ ಅಭಿಮಾನಿ ಮಲ್ಲ ಅಭಿಮಾನಿ ಪಾತಿರ್ಲ ಎರಡ ಪಾತಿರ್ಲ. ನಮಸ್ಕಾರ. ಕೇಳು ಜಗದೀಶರ ಪಾತಿರ್ಲೆ. ಪಾತಿರಂದಿಲ್ಲ ಸರ್. ನಮಸ್ಕಾರ. ಅಂದೆ ಮಹಿಷಾಸುರ ಅವೇ ಹಿರೇನು ಸೀತಾರಾಮ್ ಕಟೀಲ್ ತೂವರ ಇರ್ತೀನಿ ಅಂದ ದೂರ ಬರ್ಪ ಚೂರು ಬೇಜಾರು ಜೊತೆ ಫರ್ನಲ್ ಚೂರು ವೈಟ್ ಕಮ್ಮಿ ನಲ್ಪನ ಫಂಡರ್ ಇತ್ತೆ 7 ದಿನ ಕಲ್ದಿನಂದು ಅವು ಬಂಗ ಬರೋದಿಲ್ಲ ಬೋಪುಜಿ ಅಂದ್ ಏರು ಬೇತಾಗ ಪಂಪ್ಜೀರಂತೆ ಅತೆ ಒಂಜಿ ಕಲಾವಿದ ನಮಿತ್ತು ಪ್ರೀತಿ ಆ ರೆಡ್ಡೆ ಡಿಪ್ಪುಡ ಆರೋಗ್ಯ ಡಿಪ್ಪುಡ ಮತ್ತ ಒಂಜಿ ಪ್ರೀತಿ ಅತೆ ಅಂದವೆ ಚೂರು ವೈಟ್ ಅಂತೆ ಬೇಜಾರು ಮಾಡ್ತಿದ್ದಲ್ಲ ಫಂಡ್ ಈ ಜಾರೆಗೆಲ್ಲ ಇಪ್ಪು ಪಾಪ ಮನಸ್ಸುಡು ಕಮ್ಮಿ ಆಗುತ್ತೆ ಮತ್ತೆ ಖುಷಿ ಆಂಡಿ ಸಂತೋಷ. ಖಂಡಿತವಲ್ಲ ಜಗದೀಶ್ವರ, ಧನ್ಯವಾದ ಕಾಲ್ ಮಲ್ತ ಪಾತಿರ್ನಾಯ್ಕ. ಅಂದ್ ಸರ್ ಏನಪ್ಪಂದಾಗ ಬಣ್ಣದ ಮಹಾಲಿಂಗನ ಜೊತೆಗಿರ ಕಾಂಟ್ಯಾಕ್ಟ್ ಹಾಕೊಂಡು ಅಲ್ಪದ ಬೊಕ್ಕದ ಒಂಜಿನ ಯಕ್ಷಗಾನದ ಜೀವನ ವಾ ರೀತಿ ನಡತೊಂದು ಬರ್ತಡೆ ಬಂತು ನಾವು
ಬಣ್ಣದ ಮಾಲಿಂಗರವರ ಹೌದು ಅವರಿಗೆ ಡ್ರೆಸ್ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದೆ. ಖಂಡಿತ. ಡ್ರೆಸ್ ಕಟ್ಟುವುದಕ್ಕೆ ಪ್ರಾರಂಭ ಮಾಡಿ ಅವರು ಇಡುವಂಥ ಚಿಟ್ಟಿ ಕನ್ನಡಿಯಲ್ಲಿ ನೋಡ್ತಾ ಇದ್ದೆ. ಕನ್ನಡಿ ನೋಡಿ ಚಿಟ್ಟಿ ಇಡುವುದಲ್ಲ ಅವರು, ಬರೆಯುವ ಗೆರೆ, ಯಾವ ಗೆರೆ ಎಲ್ಲಿಗೆ ಬರೀತಾರೆ, ಹೇಗೆ ಬರೀತಾರೆ, ಇದನ್ನು ನೋಡ್ತಾ ಇದ್ದೆ ದೂರದಲ್ಲಿ ಕನ್ನಡಿಯಲ್ಲಿ. ಅವರು ಗಮನಿಸ್ತಾ ಇದ್ರು ಯಾರು ಮಹಾಲಿಂಗರು, ಕನ್ನಡಿಯಲ್ಲಿ ನೋಡುದು ಏನು ಮಾಡ್ತಾನೆ ಇವ ಅಂತ. ಹಾಗೆ ನನ್ನ ಗಮನಿಸುವಿಕೆಯನ್ನು ಅವರು ಯೋಚನೆ ಮಾಡ್ತಾ ಇರ್ತಾರೆ. ಶುರುವಿಗೆ ಹೇಳಿಕೊಡ್ಲಿಲ್ಲ ಅವರು ತುಂಬ ಸಮಯದವರೆಗೆ, ಅಂದರೆ ಆ 1 ವರ್ಷ ತಿರುಗಾಟದಲ್ಲಿ ನನಗೆ ಹೇಳಿಕೊಡ್ಲಿಲ್ಲ. ನಾನು ಆದ್ರೂ ಕೂಡ ಗಮನ ನೀಡ್ತಾ ಇದ್ರು ನಿಮ್ ಕಡೆ ಅನ್ನುವಂತ. ಗಮನ ನೀಡ್ತಾ ಇದ್ರು, ಕನ್ನಡಿಯಲ್ಲೇ ನೋಡ್ತಾ ಇದ್ರು, ಇವ ಏನು ಮಾಡ್ತಾನೆ, ಏನೆಲ್ಲ ಯೋಚನೆ ಮಾಡ್ತಾನೆ, ಇದನ್ನೆಲ್ಲ ನೋಡ್ತಾ ಇದ್ರು. ನಾನು ಅವರ ಹತ್ರ ಕೂತ್ರೆ ಹೇಳುವುದಿಲ್ಲ. ಓಕೆ, ನಿಮ್ಗೆ ವೇಷವನ್ನ ಅವರು ಹೇಳಿಕೊಡುದಿಲ್ಲ, 1 ವರ್ಷ ಹಾಗೆ ಹೋಗುತ್ತೆ. ಸೊ ಮಾತನಾಡೋಣ ಆ ನಂತರದ ದಿನಗಳು ಯಾವ ರೀತಿ ಇತ್ತು ಅನ್ನುವಂಥದ್ದು. ಹಲೋ 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 ಹಲೋ, ನಮಸ್ತೆ, ಯಾರಿದು? ಪೂರ್ಣಿಮಾ ಫ್ರೆಂಡ್. ಓಕೆ, ಪೂರ್ಣಿಮಾ ಅವರಾ? ಹಾ ಓಕೆ, ಪೂರ್ಣಿಮಾ ಅವ್ರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಮಸ್ತೆ, ನಾನು ಸುರತ್ಕಲ್. ಓಕೆ, ಪೂರ್ಣಿಮಾ ಸರ್ಕಲ್ ಅವರೇ, ನಮ್ ಜೊತೆಗೆ ಸದಾಶಿವ ಶೆಟ್ಟಿಗರ್ ಅವರಿದ್ದಾರೆ, ಮಾತಾಡಿ. ನಮಸ್ಕಾರ ಅಕ್ಕ. ನಮಸ್ತೆ ಸದಾಶಿವಣ್ಣ. ನಮಸ್ಕಾರ ಬನ್ನಿ. ಹಲೋ ಹಲೋ ನಮಸ್ತೆ. ಏನ್ ಪೂರ್ಣಿಮಾ ಫ್ರೆಂಡ್? ಗೊತ್ತಾಡು ಪೂರ್ಣಿಮಕ್ಕ ಅಂದ್ ಇದನ್ನ ಎಲ್ಲಿ ಇರ್ದಿಂಚಿಲ್ಲ ಕಟ್ಟಿದ ಮೇಲೆ ತೋಂದುತ್ತಾನೆ ಇರ್ನ ಮಸ್ತ್ ಇಷ್ಟ ವೇಷ ಅಂದೆ ಇರ್ನ ರಂಗೋಡು ಎಂಗ್ ಮೆಚ್ಚಿಗೆದ ವೇಷ ಒಂದು ಪನ್ನಗ ವಾಯ್ಸ್ ಹಾ ಆ ಸ್ವರ ನಂಜಿ ಮಸ್ತ್ ಖುಷಿ ಆಪುಂಡು ಇರ್ನ ಪಾತ್ರೋಡು ಅಂದೆ. ಮತ್ತೆ ಇರ್ನ ಶಿಷ್ಯರು ಮಸ್ತ್ ಜನ ಉಲ್ಲೇರ್ ಮಂಪನಕ್ಕೆ ನೆಂಚ ಬಣ್ಣದ ವೇಷ ನನಾತ್ ಶಿಷ್ಯರನ್ನ ಇರು ತಯಾರು ಮಾಡ್ಬೋದು ಕ್ಲಾಸ್ ಯಾವೊಂದುಂಡು ಖಂಡಿತವಲ್ಲ ಪೂರ್ಣಿಮಾ ಮೇಡಮ್ ಬಗ್ಗೆ ಎಲ್ಲ ಅಂತೆ. ಪೂರ್ಣಿಮಾ ಮೇಡಮ್ ಇನ್ನ ವಾಯ್ಸ್ ಯಾರು ಪಾತ್ರ ದುಂಬೆ ನಾಡ್ದು ಪತ್ತಿಯರು ಮುಲ್ಪ ಪೂರ್ಣಿಮಕ್ಕ ಅನ್ನ ಖಂಡಿತವಲ್ಲ ಎಡ್ಡ ಪಾತ್ರಧಾರಿ ಯಾರು ಮೈಸಾಸುರಿ ಮಲ್ಪನ ಪೂರ್ಣಿಮಾ ಮೇಡಮ್ ದಾದಪನ್ನಗ ಸದಾಶಿವ ಶೆಟ್ಟಿಗಾರ್ಲೆನ ಒಂಜಿ ವಾ ಪಾತ್ರ ಇರೆಗ್ ಪ್ರೇರೇಪಣೆ ಕೊರ್ಪುಂಡು. ಈ ದಾಯಪನ್ನಗ ಏರ್ಲ ಒಂಜಿ ಮಸ್ತ್ ಪುದರ್ ಮಲ್ತೊಂದು ಒಂಜಿ ಕಲಾವಿದೆ ಇರು ಖಂಡಿತವರ್ಲ ಇನ್ನೋವೇಷನ್ ಎಂಕಲ್ ತೂತ ಅಂಚಾದ ಇಪ್ಪುನಾಗ. ಸೊ ಇರೆಗ್ ಅನ್ನ ಒಂಜಿ ವಾ ವೇಷ ಇರೆಗ್ ಮಸ್ತ್ ಪ್ರೇರೇಪಣೆ ಕೊರ್ಪುಂಡು. ಓ ಮಸ್ತ್ ಇಷ್ಟ ಮಲ್ಪುರ ಆರ್ ಮಲ್ಪನ ವೇಷಲಡಿ ಇರೆ ಎಂಕಾರ್ನ ಮಹಿಷಾಸುರ ಪಾತ್ರ ಮಸ್ತ್ ಖುಷಿ ದೇವನ ಎಲ್ಲಿರ್ದಿಂಚಿಲ್ಲ ಆರ್ನ ಪಾತ್ರ ತೋಂದಿತ್ತು ನಾ ಬೊಕ್ಕ ಕೆಲವೊಂದು ಆರ್ನ ಪಾತ್ರದ ಅನುಕರಣೆ ಎಂಬನ ತೋಂದು ಆ ಪಾತ್ರ ಎಂಚ ಮಲ್ಪುಡ ಆರ್ನ ಘಟೋತ್ ಕಚಾಡು ಭೀಮೆ ಆಡು ಕೆಲವು ಪಾತ್ರ ಪುರ ಮಲ್ತೆ ಒಂದ್ ಆರ್ನ ಒಂಜಿ ನಾಟ್ಯವಡ ರಂಗದ ಒಂಜಿ ಅಬ್ಬರ ರಂಗೋಡ ಅವು ಬಾರಿ ಪೊರ್ಲು ಅಂತದ್ ಯಾರ್ನ ಒಂಜಿ ಆರ್ನ ಶಿಷ್ಯ ಅಂತ ಪಂಡ್ರೆ ಯಾನು ಸಂತೋಷ ಪಡೆದಿಲ್ಲ ಬಣ್ಣದ ವೇಷ. ಖಂಡಿತ ಅವತ್ತಂದ್ರೆ ಬಣ್ಣದ ಮಾಲಿಂಗಜ್ಜಿಯೆಲ್ಲ ಮಸ್ತ್ ಪ್ರೀತಿದಾರೆ ಅಂಚ ದಾದ ಪನ್ಪರ್ ಇರ್ನ ನಮ್ಮನೊಟ್ಟು ಗುಲ್ಲೆರತ್ತೆ ಶೆಟ್ಟಿಗಾರ್ಲು ನಮ್ಮನೊಟ್ಟು ಗುಲ್ಲೆರ ಅದೆಗೊಂಜಿ ಪ್ರೋತ್ಸಾಹ ಬೋಡು ಇರ್ನ ಪ್ರೀತಿ ಬೋಡು ದಾದ ಪನ್ಪರ್. ಹಲೋ ಹಲೋ ಮೇಡಮ್ ಅನ್ನೊಂಜಿ ದುಮ್ಮದ ಜೀವನಕ್ಕೆ ದಾದ ಮಲ್ತೊಂದು ರಂಗೋಡು ಮಸ್ತ್ ಮಾತೆರೆಗಳ ಒಂಜಿ ಸ್ಫೂರ್ತಿ ಆವೋಡು ಪನ್ನೊಂದು ಏನ್ ಇಷ್ಟಪಡಪೆ ಅಂಚನೆ ಮಸ್ತ್ ಶಿಷ್ಯರೇನ ಸೃಷ್ಟಿ ಮಲ್ಪಾಡು ಬಣ್ಣದ ವೇಷದ ಮುಖವರ್ಣಿಕಾವಡು ಆರು ಎಡ್ಡೆ ಕಲಾವಿದೆ ಅಂತ ಮಸ್ತ್ ಅಭಿಮಾನ ಉಂಡು. ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಕೊದ್ದು ನನಾತ್ ಕಲಾ ಸೇವೆ ಮಲ್ಪಡ್ ಬಂದು ಎನ್ನ ಒಂಜಿ ಆಶಯ. ಖಂಡಿತವಾದ್ಲ ಪ್ರೀತಿ ಶ್ರೀರಕ್ಷೆ ಖಂಡಿತ ಒಂಜಿ ಕಲಾವಿದಾಗ ನಮ್ಮ ಎಕ್ಕಡದಿಂಚಿ ಪಾತ್ರ ಹೊಂದಿತ್ತ. ನಾವು ಅವಾಗ್ಲಿಂದ ಮಾತಾಡಿದಾಗೆ ಒಬ್ಬ ಕಲಾವಿದ ಬೆಳೆಯೋದಕ್ಕೆ ಪ್ರೋತ್ಸಾಹ ಬೇಕು, ಆಶೀರ್ವಾದ ಖಂಡಿತವಾಗ್ಲು. ಏನು ಅಂತ ಹೇಳಿದ್ರೆ ನಿಮ್ಮನ್ನ 1 ವರ್ಷಗಳ ಕಾಲ ಬಣ್ಣದ ಮಹಾಲಿಂಗನವರು ನೋಡ್ಕೊಂಡ್ ಬರ್ತಾರೆ. ಈ ವ್ಯಕ್ತಿಗೆ ಆಸಕ್ತಿ ಇದೆಯಾ ಅನ್ನುವಂಥದ್ದು ಅವ್ರು ಗಮನಿಸ್ತಾರೆ. ಮನಸ್ಸಲ್ಲಿ ಅವ್ರದ್ದು ಇದ್ದೇ ಇರುತ್ತೆ, ತೋರ್ಪಡಿಸಿಕೊಳ್ಳೋದಿಲ್ಲ. ಆದ್ರೂ ಕೂಡ ನಂತರದ ದಿನಗಳಲ್ಲಿ ಏನಾಗುತ್ತೆ ಅನ್ನೋ ಯಕ್ಷಗಾನ ಮುಗಿಯಿತು, ಮನೆಗೆ ಹೋಯ್ತು, ಮತ್ತೆ ಪ್ರಾರಂಭ ಆಯ್ತು ಮತ್ತೊಂದು. ಸುಮಾರು ಎಷ್ಟನೇ ವಯಸ್ಸಿಗೆ ನೀವು? ನಾನು 18ನೇ ವಯಸ್ಸಿಗೆ ಕಟೀಲು ಮೇಳಕ್ಕೆ ಹೋಗಿದ್ದೇನೆ. 18ನೇ ವಯಸ್ಸಿಗೆ ಮತ್ತೆ 19ನೇ ವರ್ಷಕ್ಕೂ ಅಲ್ಲಿ ಚೌಕಿಯಲ್ಲಿ ಅಂದ್ರೆ ನೇಪಥ್ಯ ಕೆಲಸವನ್ನೇ ಮಾಡಿದ್ದು. ಬಣ್ಣದ ಮಹಾಲಿಂಗನವರ ಜೊತೆಯಲ್ಲಿ ಇದ್ದದ್ದು. ಅವರಿಗೆ ವೇಷ ಕಟ್ಟುವುದು, ಅವರನ್ನು ರಂಗಸ್ಥಳಕ್ಕೆ ಬಿಡುವುದು. ಆ 2ನೇ ವರ್ಷದ ತಿರುಗಾಟದಲ್ಲಿ ಏನಾಯ್ತು ಅಂದ್ರೆ ಶುರುವಿಗೆ 1 ತಿಂಗಳು ಹೇಳಿಕೊಡ್ಲಿಲ್ಲ, ಮತ್ತೊಂದು ತಿಂಗಳಿಗೆ ಪ್ರಾರಂಭ ಮಾಡಿದ್ರು ಹೇಳಿಕೊಡ್ಲಿಕ್ಕೆ. ಚಿಟ್ಟಿ ಹೀಗೆ ಇಡಬೇಕು, ಹೀಗೆ ಕಲಸಬೇಕು, ಅದು ಎಷ್ಟು ಪ್ರಮಾಣ ಅಂತ ಉಂಟು. ಒಂದಿಷ್ಟು ಚಿಟ್ಟಿಗೆ ಇಷ್ಟೇ ಸುಣ್ಣ ಹಾಕಬೇಕು ಅಂತ ಪ್ರಮಾಣ ಉಂಟು. ಆ ಪ್ರಮಾಣದಲ್ಲಿ ಕಲಸುವುದು ಹೇಗೆ, ಅದು ಗೆರಟೆಯಲ್ಲಿ ಆಗಬೇಕು, ಬೇರೆ ಅದರಲ್ಲಿ ತೆಂಗಿನ ಗೆರಟೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಸುಣ್ಣ ಹಾಕಿ ನೀರು ಹಾಕಿ ಅದನ್ನು ಕಲಸಿ
ಆಮೇಲೆ ಈ ಚಿಟ್ಟಿ ಅಂದರೆ ಅದೊಂದು ಹುಳಿ ಬಂದಿರಬೇಕು. ಮೊದಲನೇ ದಿವಸ ಕಡ್ದಿಟ್ಟು ಓಕೆ. ಅದನ್ನು ಕಟ್ಟಿ ಇಟ್ಟರೆ ಅದು ಹುಳಿ ಬರ್ತದೆ. ಅದನ್ನು ನೈಸಾಗಿ ಕಡಿಬೇಕು, ಬೆಳತಿಗೆಕ್ಕೆ ಅದು. ಓಕೆ. ಆಮೇಲೆ ಮರು ದಿವಸಕ್ಕೆ ಈ ಸುಣ್ಣ ಕಲಸಿದ್ದಕ್ಕೆ ಹಾಕಿ ಕಲಸೋದು, ಚೆನ್ನಾಗಿ ಕಲಸೋದು. ಓಕೆ. ಕಲಸಿ ಸ್ವಲ್ಪ ಕಲರ್ ಬರೋದು, ಬಣ್ಣ ಬರುವುದಕ್ಕೆ, ಬಿಳಿ ಕಾಣೋದಕ್ಕೆ ಸ್ವಲ್ಪ ಅದಕ್ಕೆ ಸಫೇದ್ ಹಾಕಬೇಕು. ಸಫೇದ್ ಅಂದರೆ ಈಗ ಜಿಂಕ್ ಆಕ್ಸೈಡ್ ಎಲ್ಲ ಹೇಳ್ತಾರೆ, ಸಫೇದ್ ಅದು ವೈಟ್ ಸಫೇದ್ ಹಾಕಿ ಚೆನ್ನಾಗಿ ಕಲಸಬೇಕು. ಓಕೆ. ಆಗ ಪಾಕ ಬರ್ತದೆ. ಪಾಕ ಬಂದು ಹೀಗೆ ಕಲಸಿ ಆಗಿ ತೆಗೆಯುವಾಗ ಇಲ್ಲಿ ಸೂಜಿ ಹಾಗೆ ಬರಬೇಕು. ಸರಿ. ಆ ಸೂಜಿ ಹಾಗೆ ಬಂದರೆ ಮಾತ್ರ ಚಿಟ್ಟಿ ಇಡ್ಲಿಕ್ಕೆ ಆಗ್ತದೆ, ಇಲ್ಲದಿದ್ದರೆ ಬಹಳ ಕಷ್ಟ ಆಗ್ತದೆ. ಪ್ರಮಾಣ ಎಲ್ಲ ನೋಡ್ಕೊಳ್ಬೇಕು. ಪ್ರಮಾಣ ಎಲ್ಲ ನೋಡಬೇಕು, ಇಂಥ ಪ್ರಮಾಣವೇ ಅಂತ ಉಂಟು. ಸರ್ ಖಂಡಿತವಾಗ್ಲೂ ಮಾತನಾಡೋಣ. ಆ ಒಂದು ಯಾವ ರೀತಿ ತಯಾರು ಮಾಡ್ತಾರೆ, ಹೇಗಿರ್ಬೇಕು ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಮಾತನಾಡೋಣ ನಾವು. ಅದಕ್ಕೂ ಮುಂಚೆ ಕಾಲರ್ ಇದ್ದಾರೆ. ಹಲೋ. ನಮಸ್ಕಾರ ಸರ್. ಹಲೋ, ನಮಸ್ತೆ. ಯಾರಿದು? ಇದು ಮಾಧವ ಎಡನೀರು. ಓಕೆ, ಮಾಧವ ಎಡನೀರು. ಖಂಡಿತವಾಗ್ಲೂ ನಮ್ಮ ಜೊತೆಗೆ ಸದಾಶಿವ ಶೆಟ್ಟಿಗರ್ ಅವರಿದ್ದಾರೆ, ಮಾತಾಡಿ. ಮಾಧವ ಎಡನೀರು ಅವರೇ. ಸರ್ ನಮಸ್ಕಾರ. ನಮಸ್ಕಾರ. ಶೆಟ್ಟಿಗಾರ್ರೆ. ಪಳ್ಳಿ ನಮಸ್ಕಾರ. ಮಾಧವ ಎಡನೀರು ಗೊತ್ತಾಡು, ಮಧುರಾಜ ನಮ್ಮೇರು. ಸಂತೋಷ ಅಂಡ್ ಈರೆ ಅಲ್ಪ ಉಳ್ಳುದು ಪಾತೇರು ನಾವು ಅಂದೆ ಬರೋದುಂಡ ಪಂಡ ಈರ್ನ ವೇಷದ ಮಿತ್ತ ನಂಕ ಪಣಿಯರದ ಆಲ ಇಜ್ಜಿ ಪಣ್ಲಿ ಬಣ್ಣದ ವೇಷ ಇಟ್ಟು ಹೇ ಗ್ರೇಡ್ ಇಟ್ಟು ಇವು ಪುನಃ ಈರು ಮಾತ್ರ ಏ ಗ್ರೇಡ್ ಅಂದತ್ತು ಅವು ನಿಖಿಲ ಪೂರ ಪ್ರೀತಿ ವಿಶ್ವಾಸ ಬೊಕ್ಕ ವೇಷೋಡು ವೇಷದ ಸರಿಯಾಗಿ ಸ್ವರಭಾರ ಈರೇಟ ಉಂಡು ಅಂಚಾಯಿನ ಮಾಂತೆರೆಗಳ ಈರೇಟ ಒಂದು ಬಾರಿ ಪ್ರೀತಿ ದೇವರ ದಯೆಲ್ಲ ನಿಖಿಲ ಪೂರ ಆಶೀರ್ವಾದ ದೇವರ ಮಲ್ಲದ ಅಪ್ಪೆ ಈರೆಗೆ ಒಂದು ಆರೋಗ್ಯ ಎಂದು ಕೊರಡು ಪ್ರಾರ್ಥನೆ ಸಂತೋಷ ಖಂಡಿತವಲ್ಲ ಮಾಧವ ಸರ್. ಥ್ಯಾಂಕ್ ಯು ಕಾಲ್ ಮಾಡಿ ಪಾತೇನೇಕ್. ಏನು ಅಂತ ಹೇಳಿದ್ರೆ ಇವಾಗ ಅಂದ್ರೆ ಪ್ರಮಾಣ ಅನ್ನುವಂಥದ್ದು ಈಗ ಚಿತ್ತಿ ಅಂದ್ರೆ ಅದ್ರ ಜೊತೆಗೆ ಸುಣ್ಣ ಕೂಡ ಇರುತ್ತೆ. ಸುಣ್ಣ ಹಾಕ್ಲೇಬೇಕು. ಅಂದ್ರೆ ಸಾಮಾನ್ಯವಾಗಿ ಸುಣ್ಣ ಅಂತ ಹೇಳಿದ್ರೆ ಸುಡ್ತದೆ ಅನ್ನೋ ಮಾತು ಇದೆ. ಅಂದ್ರೆ ಇವಾಗ ನಮ್ಗೆ ಗೊತ್ತಾಗಲ್ಲ ಇವಾಗ ಹಿಟ್ಟನ್ನ ಇದ್ ಮಾಡ್ಬೇಕಂತ ಹೇಳಿದ್ರೆ ಅದು ಹೇಗೆ ನೀವು ಅಂದ್ರೆ ಇವಾಗ ಒಂದು ಮುಖಕ್ಕೆ ನಾವು ಅದನ್ನ ಇಡ್ಬೇಕು ಅಂತ ಹೇಳಿದ್ರೆ ಪ್ರಮಾಣ ಅನ್ನೋದು ಬೇಕಾಗುತ್ತೆ. ಅಂದ್ರೆ ಯಾವ ರೀತಿಯ ಯಾವ ಇದನ್ನ ಗಮನಿಸಿ ಇಡ್ತೀರಾ ಅನ್ನುವಂಥದ್ದು. ಅಂದ್ರೆ ಇವಾಗ ಇಷ್ಟೇ ಒಂದು ಹಿಟ್ಟು ಬೇಕು, ಅದ್ರ ಜೊತೆಗೆ ಸುಣ್ಣವನ್ನು ಇಷ್ಟೇ ಹಾಕ್ಬೇಕು. ಯಾಕಂದ್ರೆ ಸುಣ್ಣ ಸ್ವಲ್ಪ ಜಾಸ್ತಿ ಆದ್ರೆ ಸುಡುತ್ತೆ ಅಲ್ವಾ, ಚರ್ಮಕ್ಕೆ ಸಾಮಾನ್ಯವಾಗಿ ಸುಡುತ್ತೆ. ಅಂದ್ರೆ ಹೇಗೆ ನೀವು ಅದನ್ನ ಆಯ್ಕೆ ಮಾಡಿಕೊಳ್ತೀರಿ ಅನ್ನುವಂಥದ್ದು ವೇಷದಲ್ಲಿ. ಒಂದು ಚಿಟ್ಟಿಯ ಪ್ರಮಾಣ ಇರ್ತದೆ. ಆ ಚಿಟ್ಟಿಯ ಪ್ರಮಾಣಕ್ಕೆ ಎಷ್ಟು ಬೇಕು ಅಂತ ನಾವು ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕು. ಕಡಿಮೆ ಪ್ರಮಾಣದಲ್ಲಿ, ತುಂಬಾ ಹಾಕಬಾರ್ದು. ಅದನ್ನೆಲ್ಲ ಕಲಸಿ ಚೆನ್ನಾಗಿ ಇದು ಮಾಡಿ 2 ಸಾಲು ಇರುವವರೆಗೆ, 3ನೇ ಸಾಲು ಇಡುವಲ್ಲಿಗೆ ಸ್ವಲ್ಪ ಸುಣ್ಣ ಹಾಕಬೇಕಾಗ್ತದೆ. ಸರಿ. ಇಲ್ಲದಿದ್ರೆ ಅದು ಉದ್ದ ಬೆಳೆಸುವುದಕ್ಕೆ ಕಷ್ಟ ಆಗ್ತದೆ, ಉದ್ದ ಬೆಳೆಸುವುದಕ್ಕೆ. ಸರಿ. ಹಾಗೆ ಅದೊಂದು 2-3 ಸಾಲು ಆದ್ಮೇಲೆ ಮತ್ತೆ ಸ್ವಲ್ಪ ಹಾಕ್ತಾರೆ. ಹಾಗೆ ಜಾಸ್ತಿ ಹಾಕ್ತಾ ಹೋಗುದು. ಅದೇನು ಅಂತ ಹೇಳಿದ್ರೆ ನೀವು ಇವಾಗ ಚಿಟ್ಟೆಯನ್ನು ಇಡ್ತೀರಲ್ಲ, ಸೊ ಅದು ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇಟ್ಟಂತದ್ದು ಯಾವುದೇ ಈ ಅಂಟಿಸಿದಂತ ವಸ್ತು ಬಿದ್ದು ಹೋಗುತ್ತೆ. ಬಟ್ ಈ ಚಿಟ್ಟಿ ಇಡುವಂತದ್ರಲ್ಲಿ ಅದು ಅಂದ್ರೆ ವೇಷ ಅನ್ನೋದು ತುಂಬಾ ಹೊತ್ತಿರುತ್ತೆ. ಇವಾಗ ಒಂದು ಕ್ಷಣಕ್ಕೆ ಬಂದುವಂತದ್ದಲ್ಲ. ಹಾಗಾಗಿ ಅದನ್ನ ನಾವು ಆ ಒಂದು ಕೊನೆಯ ಸನ್ನಿವೇಶದ ತನಕ ಕೂಡ ಉಳಿಸ್ಕೊಳ್ಬೇಕಾಗುತ್ತೆ ಅಲ್ವಾ ವೇಷದಲ್ಲಿ. ಸಾಮಾನ್ಯವಾಗಿ ಯಾವ ರೀತಿ ಅದು ಒಂದು ಗಟ್ಟಿಯಾಗಿ ನಿಲ್ಲುತ್ತೆ, ಏನು ಮಾಡ್ತೀರಿ ಅನ್ನುವಂಥದ್ದು ಮುಖವರ್ಣಿಕೆಗೆ ಬರುವಾಗ ಪಾಕ ಇದೆ. ಇದಕ್ಕೆ ಬೇರೆ ಏನು ಹಾಕ್ಲಿಕ್ಕಿಲ್ಲ, ಇಷ್ಟೇ ಪ್ರಮಾಣ. ಅದು ಇಲ್ಲಿ ಮುಖದಲ್ಲಿ ಹೇಗೆ ನಿಲ್ತದೆ ಅಂತ ಹೇಳಬೇಕಾಗ್ತದೆ. ಮೊದಲು ನಾವು ಈಗ ಪ್ರಾರಂಭ ಮಾಡುವಾಗ ನಮ್ಮ ಗುರುಗಳು ಅಥಗಿಂತ ಅವರ ಗುರುಗಳು ಪ್ರಾರಂಭ ಮಾಡುವಾಗ ಅದು ಗಮ್ ಹಾಕ್ಲಿಕ್ಕೆ ಇಲ್ಲ. ನಾನು ಕೂಡ ಗಮ್ ಹಾಕ್ತಿರ್ಲಿಲ್ಲ ಮೊದಲು. ಚಿಟ್ಟಿ ಇಡುವುದು ಅದು ಬೆಳಗ್ಗಿನವರೆಗೆ ಇರ್ತಿತ್ತು, ಒಂದು ಚೂರು ಕೆಳಗೆ ಬೀಳ್ತಿರ್ಲಿಲ್ಲ. ಹಾಗೆ ರೆಡಿ ಮಾಡ್ತಾ ಇದ್ರಿ, ಸ್ಟ್ರಾಂಗ್ ಆಗ್ತಿತ್ತು. ಅಂದ್ರೆ ಅದು ಪ್ರಕೃತಿಯ ಇದು. ಈಗ ಪ್ರಕೃತಿ ವ್ಯತ್ಯಾಸವಾಗಿದೆ. ಮೊದಲಿನ ಪ್ರಕೃತಿ ತಂಪಾಗಿತ್ತು, ರಾತ್ರಿ ಹಾಗೆ ಹಗಲಿನಲ್ಲಿಯೂ ಗಾಳಿ ಬೀಸ್ತಾ ಇತ್ತು, ಪ್ರಕೃತಿ ಚಂದ ಇತ್ತು. ಆವಾಗಿನ ಕಾಲವೇ ಬೇರೆ. ಈಗಿನ ಕಾಲ ಅಂದ್ರೆ ಎಲ್ಲ ಕಡೆ ಬಿಸಿ. ಮತ್ತೊಂದು ವಿಷಯ ಏನಂದ್ರೆ 40 ವರ್ಷಕ್ಕಿಂತ ನಂತರ ಮುಖ ಬೆವರ್ತದೆ. 40 ವರ್ಷಕ್ಕಿಂತ ನಂತರ ಕಷ್ಟ ಆಗುತ್ತೆ ಚಿಟ್ಟಿಯನ್ನು ಇಡುವುದಕ್ಕೆ. ಕಷ್ಟ ಆಗ್ತದೆ. ಈ ಗಡ್ಡದ ಚಿಟ್ಟಿ ಇಡುವುದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ನಿಲ್ಲುವುದಿಲ್ಲ. ನೀರೆಲ್ಲ ಮುಖದ ನೀರೆಲ್ಲ ಬಂದು ಇಲ್ಲಿ ಜಮೆ ಆಗುದು. ಅದಕ್ಕೇನಾದ್ರೂ ಗಮ್ ಹಾಕ್ತಾರೆ. ಈಗ ಗಮ್ ಹಾಕಿ ಸಮಸ್ಯೆ ಉಂಟು, ಒಂದೊಂದ್ಸಲ ಸಮಸ್ಯೆ ಬರ್ತದೆ. ಇಲ್ಲಿದ್ದು ಹೋಗುದಿಲ್ಲ, ಈ ಗಡ್ಡದ್ದು ಹೋಗ್ತದೆ. ಅಂದ್ರೆ
ಮುಖ ಬಿಸಿ ಆದ್ಮೇಲೆ ನೀರು ಇಳಿತದೆ ಎಲ್ಲ, ಓಕೆ ಓಕೆ. ಇಳಿದ್ರೆ ಮತ್ತೆ ಹೋಗುದೇ, ಅದು ನಿಲ್ಲುವುದೇ ಇಲ್ಲ. ಅಂದ್ರೆ ಹವಾಮಾನ ವೈಪರೀತ್ಯ ಅನ್ನೋದು ಸ್ವಲ್ಪ ಸಮಸ್ಯೆ ಉಂಟು ಮಾಡುತ್ತೆ ವೇಷಗಳಿಗೆ ಸ್ವಲ್ಪ ಪೆಟ್ಟಿದ್ದಾಗ ಆದ್ರೆ. ಮೊದಲೆಲ್ಲ ಅಂಥದ್ದೊಂದು ಇದುವೇ ಇರಲಿಲ್ಲ, ಯಾವುದು ಕಷ್ಟವೇ ಇರಲಿಲ್ಲ, ಓಕೆ ಓಕೆ. ಹವಾಮಾನ ಚೆನ್ನಾಗಿತ್ತು. ಖಂಡಿತವಾಗ್ಲೂ ಮಾತನಾಡೋಣ ಸರ್, ಅದು ಯಾವ ರೀತಿ ನಿಲ್ಲುತ್ತೆ ಅನ್ನುವಂಥದ್ದನ್ನಲ್ಲ. ಸೊ ಅದ್ರ ಜೊತೆಗೆ ನಮ್ಮ ಜೊತೆಗೆ ಕಾಲರ್ ಇದ್ದಾರೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ಓಕೆ. ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರ. ಸದಾಶಿವ ಶೆಟ್ಟಿಗಾರ್ ನಮ್ಮನೊಟ್ಟು ಗುಲ್ಲೇರು ಪಾತಿರ್ಲ. ಸರಿ ಸರ್, ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಸರ್, ನಾನು ಧನೀಶ್ ಅಂತ ಕಾಸರಗೋಡಿಂದ. ನಮಸ್ಕಾರ, ಹೇಳಿ. ನಮಸ್ತೆ ಸರ್, ನಿಮ್ದು ನೋಡಿದ್ದೇನೆ ಮೇಳದಲ್ಲಿ, ನಿಮ್ದು ವೇಷ ನೋಡಿದ್ದೇನೆ, ಬಹಳ ಒಳ್ಳೆ ಒಂದು ವೇಷ. ಬಣ್ಣದ ವೇಷದಲ್ಲಿ ಅಷ್ಟು ನೀಟಾಗಿ ನೀವು ಮಾಡ್ತಾ ಇದ್ದೀರಿ. ಅಂದ್ರೆ ನಮ್ಮ ಅಂತ ಯುವ ಕಲಾವಿದರಿಗೆ ಒಂದು ನಿಮ್ಮದು ಒಂದು ಆಶೀರ್ವಾದ ಬೇಕು ಸರ್. ಆಗಲಿ ಸರ್. ನಾನು ಒಂದು ಹವ್ಯಾಸಿ ಕಲಾವಿದ. ನಾವು ನಿಮ್ಮದು ನೋಡಿ ನಿಮ್ದು ಒಂದು ಯಕ್ಷಗಾನದಲ್ಲಿ ಬರೀ ಕುಣಿತ ಮಾತ್ರ ಅಲ್ಲ, ಅದು ಕಥೆಯನ್ನು ಅಷ್ಟು ಚಂದದಲ್ಲಿ ತಗೊಂಡು ಹೋಗುವ, ಒಂದು ನೀಟಾಗಿ ಜನರಿಗೆ ಅರ್ಥವಾಗುವ ಹಾಗೆ ತಗೊಂಡು ಹೋಗುದು ಅಂದ್ರೆ ನಮ್ಮ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರರು ಬಹಳ ಚಂದದಲ್ಲಿ ತಗೊಂಡು ಹೋಗ್ತಾರೆ. ತುಂಬಾ ಸುಂದರವಾಗಿ ಕಾಣ್ತಾ ಇರ್ತಾರೆ ರಂಗದಲ್ಲಿ. ಓಕೆ, ಯಾವೆಲ್ಲ ವೇಷಗಳನ್ನ ನೋಡಿದಿರಿ ಸರ್ ನೀವು? ನಾನು ನೋಡಿದ್ದೇನೆ ಸರ್, ಒಂದು ರಾವಣ ನೋಡಿದ್ದೇನೆ. ತುಂಬಾ ಇಷ್ಟ ಆಗುವಂತದ್ದು ಯಾವ್ದು ಸರ್? ನನಗೆ ತುಂಬಾ ಇಷ್ಟ ಆದ ಪಾತ್ರ ಅಂದ್ರೆ ಶ್ವೇತಕುಮಾರ್ ಚರಿತ್ರೆಯಲ್ಲಿ ರಾವಣ ಒಂದು ಪಾತ್ರ ಮಾಡ್ತಾರೆ. ಅವರನ್ನು ಯಾರನ್ನು ಹೇಳಿದ್ರೆ ಶ್ವೇತಕುಮಾರನನ್ನು ಯಮನ ಪಾತ್ರ. ಹೌದು, ಅದು ಬಹಳ ಚಂದವಾಗಿ ಮಾಡ್ತಾರೆ. ಅಂದ್ರೆ ಅದು ತುಂಬಾ ನನಗೆ ತುಂಬಾ ಲೈಕ್ ಆದ ಒಂದು ವೇಷ ಅವರದ್ದು. ಓಕೆ, ಏನ್ ಹೇಳ್ತೀರಾ ಅಂತ ಈ ಕಲಾವಿದನಿಗೆ ಏನ್ ಹೇಳ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿಯ ಹಾರೈಕೆಯಿಂದ ಇಷ್ಟು ಎತ್ತರ ಮಟ್ಟಕ್ಕೆ ಬೆಳೆದಿದ್ದಾರೆ. ಇಂತಹ ಕಲಾವಿದನಿಗೆ ಖಂಡಿತವಾಗ್ಲೂ ನಿಮ್ಮವರ ಏನು ನಿಮ್ಮ ಪ್ರೀತಿ ಬೇಕಾಗುತ್ತೆ, ಪ್ರೋತ್ಸಾಹ ಬೇಕಾಗುತ್ತೆ. ಏನ್ ಹೇಳ್ತೀರಾ ಅವರ ಮುಂದಿನ ಜೀವನಕ್ಕೆ, ಏನ್ ಹೇಳ್ತೀರಾ ಅಂತ ಸರ್? ಅವರ ಮುಂದಿನ ಜೀವನಕ್ಕೆ ದೇವರು ಆರೋಗ್ಯವನ್ನು ಕೊಡ್ಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಜೊತೆಗೆ ಅಂತ ಒಂದು ಕಲಾವಿದರು ನಮಗೆ ತುಂಬಾ ಸಪೋರ್ಟ್ ಇದೆ. ಹೇಗೆಂದ್ರೆ ಅವರದ್ದು ನೋಡಿ ನಾವು ತುಂಬಾ ಕಲಿಯುವುದಕ್ಕಿದೆ. ಅಂದ್ರೆ ರಂಗದಲ್ಲಿ ಕೇವಲ ಇದು ಕುಣಿತ ಮಾತ್ರವಲ್ಲ, ಕಥೆಯನ್ನು ನಾವು ಹೇಗೆ ಚಂದದಲ್ಲಿ ತಕೊಂಡು ಹೋಗ್ಬೇಕೆಂಬುದನ್ನು ನಾವು ಅವರಿಂದ ನೋಡಿ ಕಲಿಬೇಕು. ಸ್ವರಭಾರವಾಗಿರ್ಲಿ, ಎಲ್ಲಾ ರೀತಿಯಲ್ಲೂ ಸಹ ನಾವು ಅವರನ್ನು ತುಂಬಾ ಮೆಚ್ಚಿಕೊಳ್ತೇನೆ. ಖಂಡಿತವಾಗ್ಲೂ ಸರ್, ಧನ್ಯವಾದ ಕಾಲ್ ಮಾಡಿ. ನಿಮ್ ಜೊತೆಗೆ ಮಾತನಾಡ್ತಾ ಇದ್ವಿ ಅವಾಗ್ದಿಂದ, ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ವೇಷಗಳ ಬಗ್ಗೆ, ಚಿಟ್ಟಿಡುವ ಬಗ್ಗೆ ಮಾತಾಡ್ತಾ ಇದ್ವಿ. ಅದ್ರ ಜೊತೆಗೆ ಅಂತ ಹೇಳಿದ್ರೆ ಹಲವಾರು ಪಾತ್ರಗಳಲ್ಲಿ, ಕಿರೀಟದ ಏನು ಬಣ್ಣದ ವೇಷದ ಪಾತ್ರಗಳಲ್ಲಿ ತುಂಬಾ ನೀವು ಮಿಂಚಿರುವಂತದ್ದು. ಅದ್ರ ಜೊತೆಗೆ ನಮ್ಮ ಅಂತ ಹೇಳಿದ್ರೆ ಮಹಿಷಾಸುರನ ಅಬ್ಬರ, ನಿಮ್ಮ ವೇಷದ ಒಂದು ಮಾತಿನ ಗಾಂಭೀರ್ಯ, ನಾಟ್ಯದ ಒಂದು ಶೈಲಿ ಎಲ್ಲರನ್ನ ಸೆಳೆಯುವಂತದ್ದು. ಅದರ ಒಂದು ತುಣುಕು ಅಂದ್ರೆ ಮಹಿಷಾಸುರನ ಪಾತ್ರಧಾರಿಯಾಗಿ ನೀವು ಮಾಡಿರುವಂತಹ ಒಂದು ಮಹಿಷಾಸುರನ ಪ್ರವೇಶ ಇರ್ಬೋದು, ಆ ಒಂದು ಮಾತುಗಾರಿಕೆ ಇರ್ಬೋದು, ಅದೊಂದು ದೃಶ್ಯ ಇದೆ. ನಾವು ನೋಡ್ಕೊಂಡು ಬರೋಣ ಸರ್. ಇವಾಗ ಒಂದು ದೃಶ್ಯ ಬರ್ತಾ ಇದೆ. ಸರ್, ಏನು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಒಂದು ದೃಶ್ಯವನ್ನ ನಾವು ನೋಡ್ಕೊಂಡು ಬಂದ್ವಿ, ಮಹಿಷಾಸುರನ ಅಬ್ಬರ ಅನ್ನುವಂಥದ್ದು. ಸಾಮಾನ್ಯವಾಗಿ ಸಿದ್ದಕಟ್ಟೆ ಏನು ಸದಾಶಿವ ಶೆಟ್ಟಿಗರ್ ಅವರು ಬಣ್ಣದ ವೇಷಗಳನ್ನೇ ಮಾಡ್ತಾರೆ ಅನ್ನುವಂಥದ್ದು. ಅದಕ್ಕೂ ಮುಂಚೆ ಅಂದ್ರೆ ಆರಂಭಕ್ಕೆ ನಾವು ಬೇರೆ ಕಲಾವಿದರ ಜೊತೆ ಮಾತನಾಡುವಂತ ಸಂದರ್ಭಗಳಲ್ಲಿ ಹಂತ ಹಂತವಾಗಿ ಮಾಡ್ಕೊಂಡು ಬರ್ತಾರೆ, ಬೇರೆ ಬೇರೆ ಪಾತ್ರಗಳನ್ನ ಮಾಡ್ಕೊಂಡು ನಂತರದ ದಿನಗಳು ಭರ್ತಿಯನ್ನ ಪಡ್ಕೊಂಡು ಅವರು ಇದ್ ಮಾಡ್ತಾರೆ ಅನ್ನುವಂಥದ್ದು. ಖಂಡಿತವಾಗ್ಲೂ ಮಾತನಾಡೋಣ ಸರ್. ಅದ್ರ ಜೊತೆಗೆ ಕಾಲರ್ ಒಬ್ರು ಇದ್ದಾರೆ. ಹಲೋ
ಹಲೋ ಹಲೋ, ಉಡುಪಿಯಿಂದ ಕಾಲ್ ಮಾಡ್ತಿರೋದು ನಾವು. ಹಲೋ ಸರ್ ನಮಸ್ತೆ, ಯಾರಿದು ಹೇಳಿ? ಉಡುಪಿಯಿಂದ ಸಚಿನ್ ಅಂತ ಕಾಲ್ ಮಾಡ್ತಿರೋದು. ಓಕೆ, ಸಚಿನ್ ಅವ್ರು ಕಾಲ್ ಮಾಡ್ತಾ ಇದ್ದೀರಿ. ನಮ್ ಜೊತೆಗೆ ಸದಾಶಿವ ಶೆಟ್ಟಿಗರ್ ಅವರಿದ್ದಾರೆ, ಮಾತಾಡಿ. ಗುರುಕುಲ ನಮಸ್ತೆ. ನಮಸ್ತೆ ನಮಸ್ತೆ ಬನ್ನಿ. ನಾನು ಸಚಿನ್ ಬರ್ತಿರೋನು. ಗೊತ್ತಾಗ ತುಂಬಾ ಮಸ್ತ್ ಖುಷಿ ಅನ್ ಗುರುಕುಲ ತೂದು ಟಿವಿ ನಿಖಿಲ್ ಅವರ ಪ್ರೀತಿ ಅಂತ ಕಾಲ್ ತೂದು ಪಂಡ ಇರ್ನ ಎಂಕಲಿಗೆ ದುಶ್ಯಾಸನ ವೇಷ ಪ್ರಭಾವ ದುಶ್ಯಾಸನವಾದ ಭೀಮನ ವೇಷ ಬರಂದ ಭಾರಿ ಇಷ್ಟ ಅಂದ. ಬಕ ಎಂಕಲಿ ಪುರ ಮಸ್ತ್ ಕಲ್ಪದಾರೆ ಮೇಕಪ್ ಚಿಟ್ಟಿದೀವರೆಗೆ ವೇಷದ ಪುರ ನಾಟ್ಯ ಬಕ ಪ್ರಸಂಗದ ವಾ ವಿಷಯ ವೇಷ ಇತ್ತು ವಿಷಯದ ಬಗ್ಗೆ ಪುರ ಪೊರ್ಲು ಪಂಡು ಬರ್ತಾರೆ. ಅಂಚೆ ಟ್ಯಾಂಕ್ಸ್ ಬಂದು ಅಂಚೆ ಕಾಲ್ ಮಾಡಿ. ಸಂತೋಷ ಸಂತೋಷ. ದಾದ ಪನ್ಪರ್ ಇನ್ನ ಗುರುಕುಲ್ ಎಂಗ್ಲೊಟ್ಟು ಕುಲೊಂದು ಪಾತಿರೊಂದುಲ್ಲೇರು ಸಚಿನ್ ದಾದ ಪನ್ಪರ್ ಒಂಜಿ ಇನ್ನ ಬೊಕ್ಕ ಗುರುಕುಲ್ನ ಒಡನಾಟ ವಾ ರೀತಿ ಇತ್ತುಂಡು ದಾದ ಪನ್ಪರ್ ಇನ್ನ ಗುರುಕುಲಿಗೆ ಅನ್ನ ಜೀವನದ ಬಗ್ಗೆ ಯಾನ್ ಬಂಡ ಒಂಜಿ ಸಲ ಅರ್ಜೆಂಟ್ ಬಣ್ಣದ ವೇಷ ಕಲ್ಪ ಜನ ವೇಷ ಮಲ್ಪನಾಗ ಚಿಟ್ಟಿದಿವರೆ ಹೆಂಗ್ ಗೊತ್ತು ಜಾನ್ ಖಂಡಿತ. ಆ ಬರ್ತದು ಆರೆ ಪಾಪ 6 ಕಣ ದಿನ ಚಿಟ್ಟಿದ ಬಂದನ್ ಕಲಡದು ಹೆಂಗ ಫಸ್ಟ್ ಚಿಟ್ಟಿದಿವರೆ ಕಲ್ಪ ದಿನ ಬಕ ಬೇತೆ ಓಲ ವೇಷದ ಬಗ್ಗೆ ಮಾಹಿತಿ ಇಜ್ಜನದಾಗ ಫೋನ್ ಮಾಡ್ಕೊಂಡು ಅವಳು ಓಲ ತಿಕ್ಕಿನದಾಗ ಅವಡ ಕೇಂಡ ಬಾರಿ ಪೊರ್ಲು ಪಂಡು ಕೊರ್ಪೇರ ಖಂಡಿತ. ಮಸ್ತ್ ಎಡ್ಡ ಸ್ನೇಹ ಜೀವಿ ಯಾರು ಅದೇ ತೂನಂಗನೆ ಗೊತ್ತಾಪುಂಡು ಪಾತಿರ್ನಂಗನೆ ಗೊತ್ತಾಪುಂಡು. ಖಂಡಿತವಲ್ಲ ಇನ್ನ ಗುರುಕುಲ್ ನಮ್ಮಿತದ ಪ್ರೀತಿ ಗಿಂಚನೆ ಎಪ್ಪಡು ಸಚಿನರ. ಥ್ಯಾಂಕ್ ಯು ಕಾಲ್ ಮಾಡ್ತು ಪಾತಿರ್ನಕ್ಕೆ. ಖಂಡಿತವಲ್ಲ ಸರ್, ಚಿಟ್ಟಿದಿವರ ಪುರ ಕಲ್ಪುವರ್ ಕಲ್ಪಾಯರ ಬಣ್ಣದ ಮಹಾಲಿಂಗ ಕಲ್ಪಾಯರ ಮಾತ್ರೆಗೆಲ್ಲ ಬಣ್ಣದ ಮಹಾಲಿಂಗ ನಮ್ಮ ಒಟ್ಟಿಗೆ ಇಜ್ಜರು ಪಂದಾಂಡಲ್ಲ. ಸೊ ಅರ್ನ ಒಂಜಿ ಯಾರು ಬುಡ್ದು ಪೋತ್ ನಂಚಿನ ಒಂಜಿ ಕಲೆದಾದ ನಮ್ಮನ ಒಟ್ಟಿಗೆ ಒರಿದು ಬೈದ್ನ ಪನ್ಪಿ ನಾವು ಪಾತ್ರ ಸತ್ಯ. ಈಗವೇನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅವರ ಮತ್ತೆ ನಿಮ್ಮ ಒಡನಾಟದ ಬಗ್ಗೆ ಕೇಳಬೇಕು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಗುರು ಶಿಷ್ಯರ ಒಡನಾಟ ಯಾವ ರೀತಿ ಇತ್ತು ಅನ್ನುವಂಥದ್ದು. ಅಂದ್ರೆ ಬಣ್ಣದ ಮಹಾಲಿಂಗನವರು ಪ್ರಾರಂಭಕ್ಕೆ ನಿಮ್ಗೆ ಹೇಳಿಕೊಡುವುದಿಲ್ಲ, ನಂತರ ದಿನಗಳಲ್ಲಿ ಹೇಳಿಕೊಡ್ತಾರೆ. ನಿಮ್ಮ ಹೇಳಿಕೊಡುವುದಿಲ್ಲ ಅಂತ ಅಂದ್ರೆ ಅವರೊಂದು ಪರೀಕ್ಷೆ ಮಾಡ್ತಾರೆ, ಇವ ಕಲಿತಾನೋ ಇಲ್ವೋ, ಕಲಿಯುವಂತ ಯೋಗ್ಯತೆ ಉಂಟೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವರು. ಅಂತ ಯೋಗ್ಯತೆ ಇದ್ರೆ ಮತ್ತೆ ಹೇಳಿಕೊಡುವುದಕ್ಕೆ ಪ್ರಾರಂಭ ಮಾಡಿದ್ರು ಅವರು. ಅಂದ್ರೆ ನನ್ನಲ್ಲಿ ಅದು ಉಂಟು, ಯಾವುದು ಕಲಿಯುವಂತ ಹುಮ್ಮಸ್ಸು ಉಂಟು, ಕಲಿತಾನಂತ ಯೋಚನೆ ಮಾಡಿ ನನ್ನನ್ನು ಹೇಳಿಕೊಟ್ರು, ಎಲ್ಲ ಕ್ರಮಗಳನ್ನು ಹೇಳಿಕೊಟ್ರು. ಅದಕ್ಕೆ ನನಗೆ ವೇಷ ಮಾಡುವ ಆಸೆ ಇತ್ತು ಆ ಹೊತ್ತಿನಲ್ಲಿ. ನಾಟ್ಯ ಕಲಿಸಿದ್ದಾರೆ ಇವರು. ಪ್ರಾರಂಭಕ್ಕೆ ನಿಮಗೆ ಬಣ್ಣಗಾರಿಕೆಯನ್ನು ಅವ್ರು ಕಲಿಸ್ತಾರೆ. ಬಣ್ಣಗಾರಿಕೆ ಅವರೇ ಹೇಳಿಕೊಟ್ಟದ್ದು. ಅಂದ್ರೆ ನಾನು ಕನ್ನಡಿಯಲ್ಲಿ ನೋಡ್ತಾ ಇದ್ದೆ, ಮತ್ತೆ ಹಗಲಲ್ಲಿ ಮತ್ತೆ ಆ ಸಪ್ತಾಹದ ಸಮಯದಲ್ಲಿ, ನವರಾತ್ರಿ ಸಮಯದಲ್ಲಿ ಎಲ್ಲ ಅವರೇ ಹೇಳಿಕೊಡ್ತಾ ಇದ್ರು. ಒಂದು ಗೆರೆ ಆದ್ಮೇಲೆ ಯಾವ ಗೆರೆ ಬರೀಬೇಕು, ಯಾವ ಗೆರೆ ಆದ್ಮೇಲೆ ಮತ್ತೊಂದು ಗೆರೆ ಅದು ಎದ್ದು ಕಾಣಬೇಕು ಅಂತಂದ್ರೆ ಏನಾಗಬೇಕು, ಕಪ್ಪು ಬರೆದ ಮೇಲೆ ಹಳದಿ ಆಗಬೇಕು, ಹಳದಿ ಅಲ್ಲದಿದ್ರೆ ಕಪ್ಪು ಎದ್ದು ಕಾಣುವುದಿಲ್ಲ, ಆ ಹಳದಿಯ ಬದಿಗೆ ಕೆಂಪೆ ಆಗಬೇಕು, ಕೆಂಪಿನ ಬದಿಗೆ ಕಪ್ಪು ಕಣ್ಣಿಗೆ ಬರ್ತದೆ. ಹಾಗೆ ಅಂದ್ರೆ ಇವಾಗ ಸಾಮಾನ್ಯವಾಗಿ ಈಗ ವೇಷ ಅಂತ ಮಾಡುವಾಗ ನಾನು ಕೇಳ್ಪಟ್ಟ ಹಾಗೆ ಕೆಲವೊಬ್ಬರ ಹತ್ರ ನಾನು ಹೀಗೆ ಮಾತಾಡ್ತಿರುವಾಗ ಕೇಳ್ತೇನೆ, ಏನಂತ ಹೇಳಿದ್ರೆ ಈ ವೇಷಕ್ಕೆ ಹೀಗೆ ಬರ್ಬೇಕಾ ಅನ್ನುವಂಥದ್ದು ಮುಖವರ್ಣಿಕೆ, ಜೊತೆಗೆ ಇದು ಕಲರ್ ಬರ್ಬೇಕು, ಇದು ಚುಕ್ಕಿ ಬರ್ಬೇಕು. ಅಂದ್ರೆ ಇವಾಗ ಯಾವುದೇ ಪಾತ್ರಗಳನ್ನ ಮಾಡಿ ಸಾಮಾನ್ಯವಾಗಿ ಬಣ್ಣದ ವೇಷಗಳಲ್ಲಿ ಮಾಡುವಂತ ಸಂದರ್ಭಗಳಲ್ಲಿ ಹೀಗೆ ಇರ್ಬೇಕು, ಮುಖವರ್ಣಿಕೆ ಹೀಗೆ ಇರ್ಬೇಕು, ಹೀಗೆ ಬರ್ಬೇಕು ಅನ್ನುವಂಥದ್ದು. ಹೌದು, ರಾವಣನಿಗೆ ಒಂದು ನಿಯಮ ಉಂಟು. ರಾವಣನಿಗೆ ಇಲ್ಲಿ ಸುಳಿ ಬರಬೇಕು, ಇಲ್ಲಿ ಹಣೆಯಲ್ಲಿ. ಆ ಸುಳಿ ಬಾರದಿದ್ರೆ ರಾವಣ ಅಂತ ಆಗುದಿಲ್ಲ, ಅದು ಬೇರೆ ಏನೋ ಆಗ್ತದೆ. ಮತ್ತೆ ಮೈರಾವಣ ಅಥವಾ ಇದು ಕುಂಭಕರ್ಣ, ಶುಂಭ, ಅದು ಬೇರೆ 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 ವ್ಯತ್ಯಾಸ ಇದೆ. ಮತ್ತೆ ಕಾಟು ಬಣ್ಣಗಳಿದ್ದಾವೆ, ಅರೆ ಕಾಟು ಬಣ್ಣ, ಅರೆ ರಾಜ ಬಣ್ಣ, ಹಾಗೆಲ್ಲ ಉಂಟು ವಿಧ ವಿಧವಾದಂತ. ಹೆಣ್ಣು ಬಣ್ಣಗಳಲ್ಲಿಯೂ ಹಾಗೆ. ಶೃಂಗಾರ ಬಣ್ಣ ಅಂದ್ರೆ ಇದು ಅಜಮುಖಿ, ಆಮೇಲೆ ಪೂತನಿ, ಅಂಥದ್ದೆಲ್ಲ ಶೃಂಗಾರ ಬಣ್ಣಗಳು. ಮತ್ತೆ ಈ ಘೋರ ವಿಕಾರ ಬಣ್ಣಗಳಂದ್ರೆ ಶೂರ್ಪನಖಿ, ತಾಟಕಿ, ಇಂಥದ್ದೆಲ್ಲ ವಿಕಾರವಾದ ವ್ಯತ್ಯಾಸ ಉಂಟು. ಅಂದ್ರೆ ಯಾವುದೇ ಪಾತ್ರಗಳನ್ನು ಮಾಡಿದಂತ ಇದು ವೇಷ ಏನ್ ಇದೆಯೋ, ಸೊ ಅದಕ್ಕೆ ಬೇರೆ ಬೇರೆ ರೀತಿಯ ಬಣ್ಣಗಳು ಇದೆ, ಅವಶ್ಯಕತೆ ಇದೆ ಅನ್ನುವಂಥದ್ದು. ಖಂಡಿತವಾಗ್ಲೂ ಮಾತನಾಡೋಣ ಸರ್. ಕಾಲರ್ ಇದ್ದಾರೆ ನಮ್ಮ ಜೊತೆಗೆ. ಹಲೋ 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 ಹಲೋ, ನಮಸ್ಕಾರ. ಹಲೋ ಸರ್, ನಮಸ್ತೆ. ಯಾರು ಕಾಲ್ ಮಾಡ್ತಾ ಇರೋದು? ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾನು ಶೇಖರ ಜಯನಗರ್ ಅಂತ ಕಾಸರಗೋಡಿಂದ. ಶೇಖರ್ ಅವರು ಕಾಸರಗೋಡಿಂದ ಕಾಲ್ ಮಾಡ್ತಾ ಇದ್ದೀರಿ. ಓಕೆ, ನಮ್ ಜೊತೆಗೆ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗರ್ ಅವರಿದ್ದಾರೆ, ಮಾತಾಡಿ ಶೇಖರ್ ಅವರೇ. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ಕಾರ, ನಾನು ಶೇಖರ. ಏನು ಶೇಖರ ಬರ್ತಾನೆ? ಶೇಖರ ಬಣ್ಣ ಬಣ್ಣ ದಾದೆ ಸರ್. ಹಲೋ ಸರ್, ಹೇಳಿ. ಹಲೋ ಹಲೋ, ಬನ್ನಿ ಬನ್ನಿ. ಶೇಖರ್ ಸರ್, ಪಾತೆ ಇರ್ಲೆ ಯಾರಿಗೆ ಪಾತೆ ಏನು ಇದು ಪಾತೆ ಇರ್ಲೆ.
ಏನ್ ಶೇಖರ ಜಯನಗರ ಅಂತ. ಗೊತ್ತಾಡು ಮಾಡಿ. ನಾನು ಮಾತಾಡಿ ಶೇಖರ್ ಅವರೇ, ಮಾತು ಕೇಳ್ತಾ ಇದೆ, ಮಾತಾಡಿ, ಮುಂದುವರಿಸಿ. ಹಲೋ. ನಾನು ಹೇಳಿ ಕೇಳ್ತಾ ಇದೆ. ಅವರೊಬ್ಬರು ಸ್ವಾಭಿಮಾನಿ ಕಲಾವಿದರು. ಯಾಕಂತ ಹೇಳಿದ್ರೆ ಎಲ್ಲದರಲ್ಲಿ ಅವರು ಕಡಕ್ಕಿ. ಯಾಕಂತ ಹೇಳಿದ್ರೆ ಮತ್ತೊಬ್ಬರನ್ನು ಓಲೈಸಿಕೊಂಡು ಹೋಗುವಂತ ಕಲಾವಿದರಲ್ಲ. ನನಗೆ ಅವಕಾಶ ಕೊಡಿ, ಒಂದು ಸನ್ಮಾನಕ್ಕೆ ಬೇಕಾಗಿ ಅಂತ ಆ ವಿಷಯಗಳಲ್ಲಿ ಅವರ ದೂರ. ಯಾಕೆಂತ ಹೇಳಿದ್ರೆ ನಾವು ಸನ್ಮಾನ ಅಂತ ಹೇಳುವಾಗ ಅವ್ರು ಹೇಳ್ತಾರೆ ಎಂಟು ಬೋಡ್ಚಪ್ಪ ಬೇತಾರೆ ಮಕ್ಕಳು ಹೀಗೆ ಹೇಳುವಂತ ಒಬ್ಬರು ಕಲಾವಿದರು. ಯಾಕಂತ ಹೇಳಿದ್ರೆ ಅವರ ಜೊತೆಯಲ್ಲಿ ಹೇಳಿ ಅವರ ಹತ್ರ ಎಂತ ಹೇಳಿದ್ರೆ ಅವರೊತ್ತಿಗೆ ತಿರುಗಾಟ, ಒಂದು 2 ವರ್ಷದ ತಿರುಗಾಟದ ಭಾಗ್ಯ ಕೂಡ ನನಗೆ ಬಂದಿದೆ. ಇದು ಅವರಿಗೆ ರೆಸ್ಟ್ ಕಟ್ಟಿಕೊಂಡಿದ್ದೆ 2 ವರ್ಷ. ಓಕೆ, ಸೊ ಹಾಗಾಗಿ ಅವರ ನಿಮ್ಮ ಒಡನಾಟ ತುಂಬಾ ಸಮಯಗಳು ನಡೀತಾ ಇದೆ. ಹಾಗಾಗಿ ಯಕ್ಷಪಾಯನವನ್ನು ಮುಂದುವರಿಸ್ತಾ ಇದ್ದೀರಾ. ಅವರೊಟ್ಟಿಗೆ ಒಂದು ತಿರುಗಾಟ ಮಾಡಿದ್ದು ಅಂತ ಹೇಳಿದ್ರೆ ನನಗೆ ದೊಡ್ಡ ಭಾಗ್ಯ. ಎಸ್, ಖಂಡಿತ. ಅಂತ ಅವರು ಹೇಳಿ. ಎಸ್, ಕರೆ ಕಟ್ಟಾಗಿದೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ನೀವು ಇದು ಬರ್ತೀರ ಅಂದ್ರೆ ಈ ವೇಷಗಳಿಗೆ ಹೀಗೆ ಬೇಕು ಅನ್ನುವಂಥದ್ದು. ನಂತರ ದಿನಗಳೇನು ಅಂತ ಹೇಳಿದ್ರೆ ಹೀಗೆ ಸಮಯ ಕಳೀತಾ ಹೋಗುತ್ತೆ. ಆದ್ರೆ ಒಂದ್ ಕಡೆ ಮನೇಲಿ ಕಷ್ಟ ಇದೆ. ಅಂದ್ರೆ ಯಕ್ಷಗಾನವನ್ನ ಈಗ ಮನೆಯನ್ನ ಅಂದ್ರೆ ತಾಯಿ ತಂದೆ ಇರ್ತಾರ ನೋಡ್ಕೊಳ್ಬೇಕು. ಯಾವ ರೀತಿ ಹೋಗ್ತಾ ಇತ್ತು ಅಂದ್ರೆ ಯಕ್ಷಗಾನ ಜೊತೆಗೆ ಮನೆ ಯಾವ ರೀತಿ ನಡೀತಾ ಇತ್ತು? ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು ಯಕ್ಷಗಾನ. ಅಂದ್ರೆ ಮೊದಲು ತಂದೆ ತಾಯಿ ಹೇಳಿದ್ರು ಯಕ್ಷಗಾನ ಆಟ ಬೆಡ್ಚಿ ಮಾರೆ ಕಳೆದ ಈಗ ಆಟ ಎಂಜಿನ್ ಉಂಟಾಯ್ತು. ಮತ್ತೆ ನಾನು ಕಲಾವಿದನಾದ ಮೇಲೆ ಅವರಿಗೆ ಒಂದು ಪ್ರೀತಿ ಹುಟ್ಟಿತ್ತು, ಮತ್ತೆ ಪ್ರೋತ್ಸಾಹಿಸಲು ಪ್ರಾರಂಭ ಮಾಡಿದ್ರು. ಹಾಗೆ ನಾನು ಕಳಿಸ್ತಾ ಇದ್ರು ಚಂದದಿಂದ. ಅಂದ್ರೆ ಒಳ್ಳೆ ರೀತಿಯಲ್ಲಿ ಪ್ರಾರಂಭದ ಹಂತಕ್ಕೆ ಬೇಡ ಅಂತ ಹೇಳ್ತಾ ಇದ್ರು. ಯಕ್ಷಗಾನದಲ್ಲಿ ಎಂಥದ್ದುಂಟು, ಯಕ್ಷಗಾನದಲ್ಲಿ ಎಂಥದ್ದು ಇಲ್ಲ ಅಂತಾದ್ರೆ ಇಲ್ಲಿಯೂ ಎಂಥದ್ದು ಇಲ್ಲ. ಇವಾಗ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಪಾತ್ರಗಳನ್ನ ನೋಡ್ತಾ ಇದ್ರೆ ಏನ್ ಹೇಳ್ತಾ ಇದ್ರು ಅನ್ನುವಂತ ನೋಡಿದಾಗ ಖುಷಿ ಆಗ್ತದೆ, ಅವರಿಗೆ ಸಂತೋಷ ಆಗ್ತದೆ. ನನ್ನ ಮಗ ವೇಷ ಮಾಡಿದ ಹೌದು ಅಂತ ಯೋಚನೆ ಮಾಡ್ತಾರೆ. ಖಂಡಿತ ಅಲ್ಲ. ಮಾತನಾಡೋಣ ಸರ್, ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್. ಓಕೆ, ಯಾರಿದು? ನಾನು ಮನೀಶ್ ಪಾಟಾಳಿ ಎಡನೀರು ಅಂತ ಹೇಳಿ. ಓಕೆ, ಮನೀಶ್ ಪಾಟಾಳಿ ಎಡನೀರು. ಖಂಡಿತವಾಗಿ ನಮ್ಮ ಜೊತೆಗೆ ನಿಮ್ಮ ಗುರುಗಳಿದ್ದಾರೆ. ಹಲೋ, ನಿಮ್ಮ ಗುರುಗಳಿದ್ದಾರೆ, ಸದಾಶಿವ ಶೆಟ್ಟಿಗರ ಜೊತೆಗೆ ಇದ್ದಾರೆ. ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ. ಹೇಗಿದ್ದೀರಿ? ತೊಂದರೆ ಸೌಖ್ಯ. ನೋಡಿ ಭಾರಿ ಖುಷಿ ಆಯ್ತು. ಇಲ್ಲಿ ಕಳಿಸಿಕೊಟ್ಟದೆ ನೀವು. ಹಲೋ ಹಲೋ, ಹೇಳಿ. ಅವರ ಬಗ್ಗೆ ಹೇಳುವುದಾದ್ರೆ ಅವರ ಸ್ವಭಾವ, ವೇಷ, ಅವರ ನಡೆ, ನುಡಿಗಳು ಭಾರಿ ಚಂದ. ಅವರು ನನ್ನ ಗುರುಗಳು ಅಂತ ಹೇಳುವುದಕ್ಕೆ ನಂಗೆ ಹೆಮ್ಮೆ ಆಗ್ತಾ ಉಂಟು. ಈಗಲೂ ಕೂಡ ಇಲ್ಲಾದ್ರೂ ಅವಕಾಶ ಸಿಕ್ಕಿದ್ರೆ ಯಾವ ವೇಷದ ಬಗ್ಗೆ ಡೌಟ್ ಇದ್ರೆ ಅವರಲ್ಲಿ ಕೇಳ್ತಾ ಇದ್ದೇನೆ. ಸದ್ಯಕ್ಕೆ ನಂಗೊಂದು ಹೆಸರು ಬರ್ಬೇಕು ಅಂತ ಹೇಳಿ ಆದ್ರೆ ಅವರೇ ಮೂಲ ಕಾರಣ. ಅವರು ಮತ್ತು ನನ್ನ ಮೂಲ ಗುರು ಇವರು ಶಶಿಕರಣ ಕಾವು ಇಬ್ಬರು ನನ್ನ ಗುರುಗಳು. ಖಂಡಿತ. ಹಾಗೆ ಬಹಳ ಖುಷಿ ಆಯ್ತು. ಅವರು ಕಲಾ ಮಾತೆಯ ಸೇವೆಯನ್ನು ಕೂಡ ನಡೆಸ್ಲಿ, ಅದೇ ರೀತಿಯಾಗಿ ದೇವರ ಅನುಗ್ರಹ ಕೊಡ್ಲಿ, ಅವರಿಗೆ ಇದೇ ರೀತಿಯಾಗಿ ಆರೋಗ್ಯ ಕೊಡ್ಲಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಎಸ್, ಖಂಡಿತವಾಗ್ಲು ಧನ್ಯವಾದ ಮನೀಶ್ ಅವರೇ. ಖಂಡಿತ ನಿಮ್ಮ ಗುರು ಅಂದ್ರೆ ನಿಮ್ಮನ್ನ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರ ಅಂತ ಹೇಳಿದ್ರೆ ಇದಕ್ಕೆ ನಿಮ್ಮನ್ನ ನೋಡಿದಾಗನೇ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಗುರುಗಳ ಅಂತ ಹೇಳಿದ್ರೆ ಬೆರೆಯುವುದಿಲ್ಲ, ತುಂಬಾ ಅಂದ್ರೆ ಅಂತರವನ್ನ ಕಾಯ್ದುಕೊಳ್ತಾರೆ ಅನ್ನುವಂಥದ್ದು. ಆದ್ರೆ ನಾವು ನಿಮ್ಮನ್ನ ಮತ್ತೆ ಇವಾಗ ತುಂಬಾ ಮಂದಿ ನಿಮ್ಮ ಶಿಷ್ಯರು ಕಾಲ್ ಮಾಡಿ ಮಾತಾಡ್ತಾ ಇದ್ರು, ನೀವು ಅಂತರವನ್ನ ಕಾಯ್ದುಕೊಳ್ಳಿಲ್ಲ, ಅವರಿಗೆ ಪ್ರೀತಿಯಿಂದ ಏನು ಹೇಳಿಕೊಡ್ಬೇಕು, ಸ್ನೇಹಿತರ ತರ ಅನ್ನುವಂಥದ್ದು ಅಲ್ವಾ. ಅಂದ್ರೆ ಪ್ರೀತಿಯಿಂದ ಹೇಳಿಕೊಡ್ತೀರಿ, ಅದು ಕೂಡ ಒಂದು ಕಾಳಜಿಯಿಂದ. ಈ ಪರಂಪರೆ ಉಳಿಬೇಕು, ಯಕ್ಷಗಾನ ಪರಂಪರೆ ಅನ್ನೋದು ಮುಂದಿನ ಜನಾಂಗಕ್ಕೆ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಕೈಲಾದಂತ ಪ್ರಯತ್ನವನ್ನು ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ ಅನ್ನುವಂಥದ್ದು. ಖಂಡಿತವಾಗ್ಲು ಸರ್, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ಯಾರಿದು? ಹಲೋ, ನಾನು ದಯಾಮಣಿ ಶೆಟ್ಟಿ ಅಕ್ಕಾರ ಅಂತ ಹೇಳಿ. ಓಕೆ, ದಯಾಮಣಿ ಶೆಟ್ಟಿ ಅಕ್ಕಾರ ಅವರೇ, ನಮ್ ಜೊತೆಗೆ ಮಾತಾಡಿ. ಸದಾಶಿವ ಶೆಟ್ಟಿಗರ್ ಅವರು ಇದ್ದಾರೆ, ಅವಾಗ ಕಾಲ್ ಮಾಡಿದ್ರಲ್ವಾ? ಸಿದ್ದಕಟ್ಟೆ ಅಂತ ಈ ಊರಿಗೆ ಯಕ್ಷಗಾನವನ್ನು ಸಿದ್ಧಿಸಿಕೊಟ್ಟ ಊರು ಅಂತ ಹೇಳಿ ನಾನು ಪ್ರಥಮವಾಗಿ ಹಾರೈಕೆ ಮಾಡ್ತಾ ಇದ್ದೇನೆ. ಅದು ಮತ್ತೆ ನಾನು ಅಂದ್ರೆ ಮುಂಬೈ ಯಕ್ಷಗಾನ ಕಲಾವಿದೆ, ಮುಂಬೈ ಜೀವನದಲ್ಲಿ. ಈಗ ಅಂದ್ರೆ ಊರಲ್ಲಿ 1 ವರ್ಷ ಆಯ್ತು ಬಂದು. ಮಹಿಳಾ ಯಕ್ಷಗಾನ ಕಲಾವಿದರ ಮೇಲೆ ನಿಮಗಿರುವ ಅಭಿಪ್ರಾಯ ಹಾಗೂ ಸಲಹೆ ಅದು ನಮ್ಗೆ ಬೇಕೇ ಬೇಕು. ಸಂತೋಷದ ವಿಷಯ. ಹಾಗೂ ಸಿದ್ದಕಟ್ಟೆ ಇನ್ನೂ ಕೂಡ ನಿಮ್ಮಿಂದ ಪ್ರಸಿದ್ಧಿ ಆಗಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೇನೆ. ಸಿದ್ದಕಟ್ಟೆಯಲ್ಲಿ ಚೆನ್ನಪ್ಪ ಶೆಟ್ಟಿ, ಕೊರಗದಾಸ್, ವಿಶ್ವನಾಥ್ ಶೆಟ್ಟಿ ಎಲ್ಲ ಮೆರೆದವರೇ.
ಅವರ ಜೊತೆಯಲ್ಲಿ ನಾನು ಒಂದು ಸೇರಿಕೊಂಡಿದ್ದೇನೆ ಅಷ್ಟೇ. ಖಂಡಿತ. ಮತ್ತು ಮಹಿಳಾ ಯಕ್ಷಗಾನದ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಅವರು ಮಾಡುವಂತಹ ಸಾಧನೆ, ಅವರು ಇಲ್ಲದಿದ್ದರೆ ಅಡಿಗೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು ಅಂತ ಮಾತ್ರ ಇರುವುದು ಈ ಮೊದಲಿನ ಲೆಕ್ಕದಲ್ಲಿ. ಈಗ ಅವರು ಹೊರಗೆ ಬಂದು ಯಕ್ಷಗಾನ ಕಲಿತು ಯಕ್ಷಗಾನದಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಅದು ಸಂತೋಷದ ವಿಷಯ. ಗಂಡು ಹೆಣ್ಣು ಭೇದವಿಲ್ಲದಂತಹ ಇದು ಗಂಡು ಕಲೆ ಅಂತ ಹೇಳ್ತಾರೆ. ಈ ನಾನೇ ಹೇಳ್ತೇನೆ, ಗಂಡು ಹೆಣ್ಣು ಭೇದವಿಲ್ಲದಂತಹ ಇದು ಯಾವುದು ಯಕ್ಷಗಾನ. ಸಮಾನತೆ ಗಂಡು ಹೆಣ್ಣಿಗೆ ಇಬ್ಬರಿಗೂ ಕೂಡ ಇದೆ, ಮಾಡಿ ತೋರಿಸಬಹುದು. ಅವರು ಮಾಡುವಂತ ಸಾಧನೆಯ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಎಸ್, ಖಂಡಿತವಾಗ್ಲು ದಯಾಮಣಿ ಅವರು ಅದನ್ನೇ ಕೇಳ್ತಾ ಇದ್ರು. ಖಂಡಿತವಾಗ್ಲು ಧನ್ಯವಾದ ದಯಾಮಣಿ ಅವರೇ ನಮ್ಮ ಜೊತೆಗೆ ಕಾಲ್ ಮಾಡಿ ಮಾತನಾಡಿದಕ್ಕೆ. ಏನು ಅಂತ ಹೇಳಿದ್ರೆ ತಂದೆ ತಾಯಿಗೆ ಖುಷಿ ಆಗ್ತಿತ್ತು ಒಂದು ಕಡೆಯಿಂದ, ಮಗ ಒಳ್ಳೆ ವೇಷ ಮಾಡ್ತಾನೆ. ಓಕೆ, ನಂತರದ ಸ್ವಲ್ಪ ಇದಾದ್ಮೇಲೆ ಅಂದ್ರೆ ಪ್ರಾಪ್ತ ವಯಸ್ಸಿಗೆ ಬಂದ ನಂತರ ಸೊ ಮದುವೆ ಆಗುತ್ತೆ. ಮದುವೆ ಸಂದರ್ಭಗಳಲ್ಲಿ ಹುಡುಗನಿಗೆ ಕೆಲಸ ಏನು ಅನ್ನುವಂಥದ್ದು ಇರುತ್ತೆ. ಈ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಅಂದ್ರೆ ಇವಾಗ ದಾಂಪತ್ಯ ಜೀವನದ ಸಂದರ್ಭಗಳಲ್ಲಿ ಯಾವ ರೀತಿ ಈ ಯಕ್ಷಗಾನ ಕ್ಷೇತ್ರ ಕೂಡ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮನ್ನ ಅಲ್ಲಿಂದ ಬಾಂಬೆಯಿಂದ ಇಲ್ಲಿ ತನಕ ಎಳ್ಕೊಂಡು ಬಂದಿದ್ದು ಯಕ್ಷಗಾನ ಅನ್ನುವಂಥದ್ದು. ಸೊ ಇದ್ರ ಜೊತೆಗೆ ನಿಮ್ಗೆ ಯಕ್ಷಗಾನದ ನಂಟನ್ನು ಬಿಡ್ಲಿಕ್ಕೆ ಆಗುದಿಲ್ಲ, ಯಕ್ಷಗಾನ ಕೂಡ ಬೇಕು, ದಾಂಪತ್ಯ ಜೀವನವನ್ನು ಕೂಡ ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗ್ಬೇಕು. ನಿಮ್ಮ ಶ್ರೀಮತಿಯವರು ಮತ್ತೆ ಅದ್ರ ಜೊತೆಗೆ ಮಕ್ಕಳು ಯಾವ ರೀತಿ ಸಪೋರ್ಟ್ ಮಾಡಿದ್ರು? ಒಳ್ಳೆ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಸಪೋರ್ಟ್. ನಾನು ಯಕ್ಷಗಾನದಲ್ಲಿ ಇದ್ದದ್ದು ಅವರಿಗೆ ಗೊತ್ತಿದೆ, ನನ್ನ ಅತ್ತೆ ಮಗಳನ್ನೇ ಮದುವೆ ಆದ. ಖಂಡಿತ ಒಪ್ಪಿಗೆ ಇದ್ದೇ ಮದುವೆ ಆದದ್ದು, ಸಂತೋಷದ ವಿಷಯ. ಅವರು ನಮಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತೆ ಮಕ್ಕಳು ಹಾಗೆ, ಮಕ್ಕಳು ಯಕ್ಷಗಾನಕ್ಕೆ ಹೋಗಲಿಲ್ಲ ಬಿಟ್ರೆ ಮತ್ತೆ ವೇಷ ಮಾಡ್ತಾರೆ ಅವರು. ಒಬ್ಬ ದೊಡ್ಡ ದಿಲೀಪ್ ಅಂತ, ಅವ ಈಗ ಪೈಂಟರ್, ಊರ ಮನೆಯಲ್ಲಿ ಬಿಕಾಮ್ ಕಲ್ತಿದ್ದಾನೆ. ಆದ್ರೂ ಯಕ್ಷಗಾನದಲ್ಲಿ ಅವರ ಸಂಘ ಅಂತ ಉಂಟು, ಆ ಸಂಘದಲ್ಲಿ ವೇಷ ಮಾಡ್ತಾರೆ, ಮಹಿಷಾಸುರೆಲ್ಲ ಅಂದ್ರೆ ಊರಿನಲ್ಲಿ ಆಗುವಂತ ಕಾರ್ಯಕ್ರಮ. ಮತ್ತೆ ಸಣ್ಣ ಒಬ್ಬ ಪದ್ಮನಾಭ ಅಂತ, ಅವ ಇತ್ತು VRL ಅಲ್ಲಿ ಪಿಟ್ಟರ್ ಆಗಿದ್ದಾನೆ. ಅವನಿಗೆ ಯಕ್ಷಗಾನದ ಇದುಂಟು, ಆಸಕ್ತಿ ಉಂಟು. ವೇಷ ಮಾಡುವುದಿಲ್ಲ, ಬರ್ತಾನೆ, ನೋಡ್ತಾನೆ, ಹೋಗ್ತಾನೆ. ಮತ್ತೊಬ್ಳು ಮಗಳು, ಅವಳಿಗೆ ಯಕ್ಷಗಾನದ ಬಗ್ಗೆ ಒಳ್ಳೆ ಅಭಿಪ್ರಾಯ ಉಂಟು. ಮದುವೆ ಆಗಿದೆ, ಮಗು ಇದೆ. ಹಾಗಾಗಿ ಮಕ್ಕಳಿಗೂ ಕೂಡ ಯಕ್ಷಗಾನದ ಅಭಿರುಚಿ, ತಂದೆಯಂತೆ ಅಭಿರುಚಿ ಬಿಟ್ಟು ಹೋಗಿಲ್ಲ ಅನ್ನುವಂಥದ್ದು. ಖಂಡಿತವಾಗ್ಲೂ ಮಾತನಾಡೋಣ ಸರ್. ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ನಾನು ಪುರುಷೋತ್ತಮ್ ಅಂತ ಹೇಳಿ ಸರ್. ಓಕೆ, ಪುರುಷೋತ್ತಮ್ ಅವ್ರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮೆಲ್ಕರ್ ಕಡೆ ಸರ್. ನಾನು ಮನೀಶ್ ಪಾಟಾಲಿ ಅವರ ಸ್ನೇಹಿತ. ಖಂಡಿತ. ನಾವು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತೀವಿ ಸರ್. ಓಕೆ ಸರ್, ನಾವು ಸದಸ್ಯ ಶೆಟ್ಟಿಗಾರರು, ಅವರಿಗೆ ನನ್ನ ಪರಿಚಯ ಇರ್ಲಿಕ್ಕಿಲ್ಲ ಸರ್, ಆದ್ರೆ ನನ್ಗೆ ಅವರ ಪರಿಚಯ ಇದೆ. ಸದಸ್ಯ ಶೆಟ್ಟಿಗಾರಿಗೆ ಯಾರ್ದು ಪರಿಚಯ ಬೇಕು ಅನ್ನೋದು ಮುಖ್ಯ ಅಲ್ಲ, ಅವರ ಪರಿಚಯ ಯಾರಿಗಿದೆ ಅಂತ ಹೇಳಿ ಅದು ಮುಖ್ಯ. ಹೌದು ಸರ್. ಅದಕ್ಕೆ ಏನಂತ ಹೇಳಿದ್ರೆ, ನಾನು ಅವರನ್ನ ನನ್ನ ಕಂಪನಿಗೆ ಈ ಅವರ ಶಿಷ್ಯೊಬ್ರು ಇದ್ದಾರೆ ಮನೀಶ್ ಪಟೇಲ್ ಅಂತೇಳಿ, ಅವರ ಮುಖಾಂತರ ಬರ್ತಾ ಇದ್ರು ಇಲ್ಲಿಗೆ. ಅವರನ್ನು ನಾನು ವೇಷದ ಒಂದು ಸ್ಟೇಜ್ ಅಲ್ಲಿ ನೋಡೋದಕ್ಕೂ ಅವರನ್ನು ಈ ನಿಜ ರೀತಿಯಲ್ಲಿ ನೋಡೋದಕ್ಕೂ ಎಷ್ಟೋ ವ್ಯತ್ಯಾಸ ಇದೆ. ಅವರನ್ನ ವೇಷದಲ್ಲಿ ನೋಡ್ಕೊಂಡು ರಾಕ್ಷಸ ಅಂತ ಹೇಳಿ ನೋಡಿದ್ರೆ ಅವರ ಸೌಮ್ಯ ಗುಣ, ಅವರ ಮಾತು, ಅವರ ಒಂದು ವಿನಯ ಅದೆಲ್ಲ ನೋಡಿದ್ರೆ ಇವರೊಬ್ಬ ಇಷ್ಟು ದೊಡ್ಡ ವೇಷಧಾರಿ ಅಂತ ಹೇಳಿ ಅವರನ್ನು ಹೇಳಕ್ ಸಾಧ್ಯ ಇಲ್ಲ ಸರ್. ಅವರನ್ನ ಅವರು ಅವರ ಒಂದು ವ್ಯವಸ್ಥೆ ಏನಂತ ಹೇಳಿದ್ರೆ, ಅವರಾಗಿ ಖುದ್ದು ಎಲ್ಲಿಯಾದ್ರೂ ಒಂದು ಯಕ್ಷಗಾನವನ್ನ ಅವರ ಮುಖಾಂತರನೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಆ ಒಂದು ಪೇಪರ್ ಅನ್ನು ಇಟ್ಕೊಂಡು ಎಷ್ಟು ದೂರ ಬೇಕಾದ್ರೂ ನಡ್ಕೊಂಡು ಹೋಗ್ತಾರೆ. ನನ್ನ ಕಂಪನಿಗೆ ಬರೋದಕ್ಕೆ 1 ಕಿಲೋಮೀಟರ್ ಇದೆ, ಅಲ್ಲಿಂದ ಹಿಡ್ಕೊಂಡು ನಾನೊಬ್ಬ ದೊಡ್ಡ ವೇಷಧಾರಿ ಏನೋ ಒಂದು ಗಾಡಿ ಮಾಡ್ಕೊಂಡ್ ಬರ್ಬೇಕಂತೇನಿಲ್ಲ, ನಡ್ಕೊಂಡು ಅನ್ನುವಂಥದ್ದು ಅಲ್ವಾ? ಖಂಡಿತ. ಅಷ್ಟು ಒಂದು ಮೃದು ಸ್ವಭಾವದ ಒಂದು ಶೆಟ್ಟಿಗಾರರು. ಅವರಿಗೀಗ ನಾನು ಯಾರು ಅಂತ ಹೇಳಿ ಪರಿಚಯ ಇರ್ಲಿಕ್ಕಿಲ್ಲ, ಆದ್ರೂ ಅವರ ಒಂದು ಗುಣವನ್ನು ನಾನು ನೋಡಿ ತಿಳ್ಕೊಂಡಿದ್ರಲ್ಲಿ ಯಕ್ಷಗಾನದಲ್ಲಿ ತೊಂದರೆ ಇಲ್ಲ ಸರ್. ಅವರಿಗೆ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಬಿಟ್ಟು ಅವರು ಇದೇ ರೀತಿಯಾಗಿ ಈ ಕಲಾ ಸೇವೆಯನ್ನು ಮಾಡ್ತಾ ಇರಲ್ಲ ಅಂತ ಹೇಳ್ತಾ ಇರ್ತೀನಿ ಸರ್. ಖಂಡಿತವಾಗ್ಲು ಧನ್ಯವಾದ ಸರ್, ಕಾಲ್ ಮಾಡಿ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಖಂಡಿತವಾಗ್ಲು ಸರ್, ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಸರಳತೆ ಇದ್ರೆ ಎಲ್ಲಿ ಕೂಡ ಅದು ತನ್ನ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೊಂದಾಣಿಕೆ ಆಗುವಂತ ಸ್ವಭಾವ ಬೇಕು ಅನ್ನೋಂತ ಪ್ರಾರಂಭದಲ್ಲಿ ಹೇಳ್ತಾ ಇದ್ವಿ. ಎಲ್ಲರೂ ಹೇಳ್ದ ಹಾಗೆ ಸದಾಶಿವ ಶೆಟ್ಟಿಗರವರ ರಂಗಕ್ಕೆ ಬಂದ್ರೆ ಅಂದ್ರೆ ಮೂಲತಃ ವೇಷಧಾರಿ ಅಲ್ಲದೆ ಇರೋ ಜೋರ್ ಇರ್ಬೋದು ಅನ್ನುವಂಥದ್ದೊಂದು ಸಾಮಾನ್ಯವಾಗಿರುತ್ತೆ. ಯಾಕಂದ್ರೆ ನಿಮ್ಮ ವೇಷ ಆಗಿರುತ್ತೆ, ನಿಮ್ಮ ಮಾತುಗಾರಿಕೆ ಆಗಿರುತ್ತೆ, ನೀವು ಸಿದ್ಧತೆ ಮಾಡ್ಕೊಳ್ಳುವಂತ ರೀತಿ ಆ ರೀತಿ ಇರುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿ ಟಿವಿಯಲ್ಲಿ ನೋಡ್ತಿರೋರಿಗೆ ಗೊತ್ತಾಗಿರ್ಬೋದು. ಇದು ಸದಾಶಿವ ಶೆಟ್ಟಿಗರವರ ಅನ್ನುವಂಥದ್ದು ಇದಿರ್ತಾರೆ, ಕೂಲ್ ಆಗಿರ್ತಾರೆ, ಯಾವುದೇ ಕೇಳಿದ್ರು ಕೂಡ ಆನ್ಸರ್ ಮಾಡ್ತಾರೆ, ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಏನು ಅಂತ ಹೇಳಿದ್ರೆ, ನೀವು ಇದುವರೆಗಿನ ಯಕ್ಷಗಾನದ ಜೀವನ ಪಯಣದಲ್ಲಿ ಹಲವಾರು ಕಲಾವಿದರ ಜೊತೆ
ಜೊತೆ ನೀವು ಕೆಲಸವನ್ನ ಮಾಡಿದ್ದೀರಿ. ಯಕ್ಷಗಾನದ ಪಯಣದಲ್ಲಿ ಹಲವಾರು ಏಳು ಬೀಳುಗಳನ್ನ ಕಂಡಿದ್ದೀರಿ ಅನ್ನುವಂಥದ್ದು. ಯಾವ ರೀತಿ ಎಲ್ಲ ಒಂದು ಇದನ್ನ ಮಜಲುಗಳನ್ನ ಯಾವ ರೀತಿ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ಅಂತ? ಮಜಲುಗಳಂದ್ರೆ ಸುಖಮಯವಾಗಿಯೇ ನಡೆದಿದೆ. ನಾನು ಈಗ ಅದೇ ಕಟೀಲು ಮೇಳದಲ್ಲಿರುವಾಗ 2ನೇ ವರ್ಷಕ್ಕೆ ಗುರುಗಳು ಹೇಳಿಕೊಟ್ರು. ಆಮೇಲೆ ಅವರೇ ಹರಸಿ ಕಳಿಸಿದ್ದಾರೆ, ತಲೆಯಿಂದ ಕಾಲಿನವರೆಗೆ ಸವಾರಿ, ನೀನು ದೊಡ್ಡ ವೇಷಧಾರಿ ಆಗ್ತೀನಿ. ಅದೇ ನನಗೆ ಶ್ರೀರಕ್ಷ. ಖಂಡಿತ. ಅಲ್ಲಿಂದ ನಾನು ಒಂದನೇ ಮೇಳ, ಕಟೀಲು 1ನೇ ಮೇಳಕ್ಕೆ ಸೇರಿದೆ. ಅದು ಅಲ್ಲಿ ವಿಶ್ವೇಶ್ವರ ಭಟ್ರಿದ್ರು ಸುಣ್ಣಂಬಾಳ, ಅವರ ಪ್ರೋತ್ಸಾಹದಿಂದ ಎಲ್ಲ ಕತೆ ಅವ್ರ ಹತ್ರ ಕೇಳಿದ್ರೆ ಅವರೆಲ್ಲ ಹೇಳ್ತಾ ಇದ್ದಾರೆ. ಅವರಿಂದಾಗಿ ನಾನು ಮುಂದುವರಿತಾ ಬಂದೆ. ಗೋಪಾಲಕೃಷ್ಣ ಭಾಗವತರು, ಹಿರಾ ಗೋಪಾಲಕೃಷ್ಣ ಭಾಗವತರು ಅಂತ ಇದ್ರು, ನಾನು ಕುಂಡಚ ಭಾಗವತರು ಅಂತ ಕರೆಯೋದವರು. ಅವರು ಒಳ್ಳೆ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಒಳ್ಳೆ ವೇಷಧಾರಿಯಾಗಿ ಮಾಡಿದ್ದಾರೆ. ಅವರು ಅವರ ಪದ್ಯದಲ್ಲಿ ಅಂದರೆ ಅವರ ಹಾಡುಗಾರಿಕೆಯಲ್ಲಿ ಮಹಿಷಾಸುರ, ಆಮೇಲೆ ರುದ್ರಭೀಮ, ಮಹಿರಾವಣ ಅಂಥದ್ದೆಲ್ಲ ಅವರ ಹಾಡುಗಾರಿಕೆಯಲ್ಲೇ ಮಾಡಿದ್ದೇನೆ. ಬಲಿಪರು ಕೂಡ ಮಾಡಿಸಿದ್ದಾರೆ ತುಂಬ ವೇಷಗಳನ್ನು. ಆಮೇಲೆ ಅಗರಿ ಭಾಗವತರು, ಇಂಥವರನ್ನ ಒಡನಾಟ ಇದೆ. ಚಿಪ್ಪಾರು ಕೃಷ್ಣ ಬಲ್ಲಾಳರು, ಪದ್ಯಾಣ ಶಂಕರನಾರಾಯಣ ಭಟ್ರು, ಆಮೇಲೆ ಅಡೂರು ಸುಂದರರಾಯರು, ಮತ್ತು ಅಡೂರು ಗಣೇಶ್ ರಾವ್ ಮುಂತಾದವರ ಜೊತೆಯಲ್ಲಿ ನಾನು ತಿರುಗಾಟ ಮಾಡಿದ್ದೇನೆ. ಗೋವಿಂದ ಭಟ್ರಾಗಲಿ, ಶ್ರೀಧರ ರಾವ್ ಆಗಲಿ, ಶ್ರೀಧರ ಭಂಡಾರಿ ಆಗಲಿ, ಉಮೇಶ್ ಶೆಟ್ಟಿ ಉಬಾರಡ್ಕ ಆಗಲಿ, ವಿಶ್ವೇಶ್ವರ ಭಟ್ರಾಗಲಿ, ಸಂಪಾಜಿ ಶ್ರೀನಪುರೈ, ಆಮೇಲೆ ಶಿವರಾಮ್ ಜೋಗಿ, ಸುಬ್ರಾಯ ಹೊಳ್ಳ, ಪೆರುಮದ ಜಯಪ್ರಕಾಶ್, ಎಲ್ಲ ದೊಡ್ಡ ದೊಡ್ಡ ಕಲಾವಿದರ ಜೊತೆಯಲ್ಲಿ ಸಂತೋಷದಿಂದ ಪ್ರೀತಿಯಿಂದ ಸಾಗ್ತಾ ಇದ್ದೆ. ಅವರು ಹೇಳಿಕೊಡ್ತಾ ಇದ್ರು, ನಾವು ಮುಂದುವರಿದ್ವಿ. ಮತ್ತೊಂದು ವಿಷಯ ಏನಂದರೆ, ಒಬ್ಬ ಕಲಾವಿದನ ಪ್ರತಿಭೆ ರಂಗಸ್ಥಳದಲ್ಲಿ ಹೊರಹೊಮ್ಮಬೇಕು ಅಂತಾದರೆ ಮತ್ತೊಂದು ವೇಷ ಅಂದರೆ ನನ್ನ ಎದುರಿಗಿದ್ದ ವೇಷ, ಸಂಭಾಷಣೆಯಲ್ಲಿ ಅಥವಾ ಇದರಲ್ಲಿ ಅದು ಪೂರಕವಾಗಿದ್ದರೆ ಮಾತ್ರ ಹಾಸ್ಯ ಆಗಲಿ ಅಥವಾ ಮತ್ತೊಂದು ವೇಷ ಆಗಲಿ ಸಾಂಗವಾಗಿ ಮುಂದುವರಿಸ್ತಾ ಹೋಗ್ಬೇಕು ಅಂತ. ಮತ್ತೆ ಒಂಟಿ ವೇಷ ರಂಗಸ್ಥಳದಲ್ಲಿ ಏನು ಮಾಡುವುದಕ್ಕಾಗುದಿಲ್ಲ. ಒಬ್ಬ ಅಂದ್ರೆ ಸಹಕಾರ ಬೇಕು. ಅದರ ಜೊತೆಗೆ ನೀವೇನಂತ ಹೇಳಿದ್ರೆ ಸಾಕಷ್ಟು ಮೇಳಗಳ ಸೇವೆಯನ್ನ ಮಾಡ್ತೀರಿ. ಅದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ವಿಶೇಷವಾಗಿ ನಿಮ್ಮ ಶಿಷ್ಯರನ್ನು ಕೂಡ ನೀವು ಬೆಳೆಸ್ತಾ ಇರ್ತೀರಿ. ಅದ್ರ ಬಗ್ಗೆ ಜೊತೆಗೇನಪ್ಪಾ ಅಂತ ಹೇಳಿದ್ರೆ ಕೊನೆಯದಾಗಿ ಅದನ್ನು ಸೇರಿಸ್ಕೊಂಡು ನಾವು ಮಾತನಾಡೋದಾದ್ರೆ, ಈಗ ಬರುವಂತ ಇನ್ನು ಮುಂದೆ ಬರುವಂತಹ ಯಕ್ಷಗಾನದ ಒಂದು ಪೀಳಿಗೆಗೆ ಒಂದು ಸಂದೇಶವನ್ನು ನಿಮ್ ಕಡೆಯಿಂದ ನೀವು ಕೊಡ್ಬೇಕು ಅಂತ ಹೇಳಿದ್ರೆ ಏನ್ ಕೊಡ್ತೀರಾ ಅನ್ನುವಂಥದ್ದು? ಮುಂದಿನ ಪೀಳಿಗೆಗೆ ಅಂದ್ರೆ ಈಗ ಕಾಲಮಿತಿಯಲ್ಲಿ ಆಟ ಆಗುದು ಹೆಚ್ಚಾಗಿ. ರಾತ್ರಿ 2 ಗಂಟೆ ನಂತರ ಯಾರೂ ನಿಂತುಕೊಳ್ಳುವುದಿಲ್ಲ. ಯಾವ ಕಟೀಲು ಮೇಳದಲ್ಲಿ ಬೆಳಗಿನವರೆಗೆ ಆಟ ಆಗ್ತದೆ. ಆದರೂ ಕಟೀಲು ಮೇಳದಲ್ಲಿ 2 ಗಂಟೆ ನಂತರ ಯಕ್ಷಗಾನ ಕಲಾಭಿಮಾನಿಗಳು ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂದರೆ ಈಗಿನ ಪರಿಸ್ಥಿತಿ ಆಗಿದೆ. ಇವತ್ತು ದುಡಿಯದಿದ್ದರೆ ನಾಳೆಗೆ ಕಷ್ಟ ಆಗ್ತದೆ, ನಾಳೆ ದುಡಿಯದಿದ್ದರೆ ನಾಡಿಗೆ ಕಷ್ಟ ಆಗ್ತದೆ. ಹಾಗೆ ಈಗಿನ ಎಲ್ಲ ವ್ಯವಹಾರಗಳು ಬ್ಯುಸಿಯಾಗಿರ್ತವೆ. ಹಾಗಾಗಿ 2 ಗಂಟೆ ನಂತರ ಯಾರು ಇರುವುದಿಲ್ಲ. ಕಾಲಮಿತಿಯಲ್ಲಿ ಜಾಸ್ತಿ ಹೋಗ್ತದೆ. ಮತ್ತು ಈಗಿನ ಕಲಾವಿದರು ಹಾಗೆ ಬೇಗ ಆಗಬೇಕು, ಬೇಗ ಮುಗಿಬೇಕು, ಬೇಗ ಹೋಗಬೇಕು, ಈಗ ಯೋಚನೆ ಮಾಡ್ತಾ ಇರ್ತಾರೆ. ತಪ್ಪು ಅಂತ ಹೇಳುವುದಲ್ಲ, ಅವರು ಬೇರೆ ಕೆಲಸದಲ್ಲಿ ಇರ್ತಾರೆ. ಈಗ ನನ್ನ ಶಿಷ್ಯ ಅಂತಿದ್ದಾರೆ, ಯಾರು ಮನೀಶ್ ಪಾಟಾಳಿ ಆಗಲಿ, ಸುಬ್ರಹ್ಮಣ್ಯ ಭಟ್ರಾಗಲಿ, ಅವರೆಲ್ಲ ಬೇರೆ ಕೆಲಸದಲ್ಲಿರುವವರು, ಹವ್ಯಾಸಿಗಳಾದರೂ ಒಳ್ಳೆಯ ಕಲಾವಿದರು. ಒಂದು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಅವ್ರ ನಿಷ್ಠೆ ಉಂಟು, ಅವರಲ್ಲಿ ನಿಷ್ಠೆ ಉಂಟು. ಈಗ ಬೇರೆ ಹೊಸ ಕಲಾವಿದರು ಬಂದರೂ ಅವರಲ್ಲಿ ನಿಷ್ಠೆ ಇರ್ತದೆ, ಬೇಗ ಮುಗಿಬೇಕು ಅಂತ ಅವಸರ ಇರ್ತದೆ. ಅವಸರ ಅದು ಈಗಿನ ಕಾಲಕ್ಕೆ ಸರಿ ಹೊಂದ್ತದೆ. ಮತ್ತೆ ಪೈಪೋಟಿ ಅಂದ್ರೆ ಅದು ಪೈಪೋಟಿ ಬೇಕು ಅಂದ್ರೆ ಒಂದು ಇದಿರ್ಲಿ ಅಂತ ಹೇಳಿ ಸಾಂಪ್ರದಾಯಿಕ ಇರಲಿ, ಅದು ಪೈಪೋಟಿಯಾಗಿ ಕಾಣಬೇಕು. ಈಗ ಒಂದು ಎದುರು ವೇಷದವನಿಗಿಂತಲೂ ಮಿಗಿಲಾಗಿ ನಾನು ತೋರಿಸಬೇಕು, ನನ್ನ ಪ್ರತಿಭೆ ಏನಂತ ಜನಗಳಿಗೆ ಗೊತ್ತಾಗಬೇಕು ಅಂತ ಆ ಒಂದು ಹುಮ್ಮಸ್ಸು ಇರ್ತದೆ. ಆ ಹುಮ್ಮಸ್ಸನ್ನು ಹೊರ ಹೊಮ್ಮಲೇಬೇಕು. ಹೊಮ್ಮಬೇಕು ಅಂತಾದ್ರೆ ಸಹ ಕಲಾವಿದನು ಸಹಕಾರಿಯಾಗಿ ಜೊತೆಗೆ ಆಸಕ್ತಿ ಬೇಕು. ಇವನಿಗೂ ಆಸಕ್ತಿ ಬೇಕು, ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲದಿದ್ದರೆ ಯಾವ್ದು ಮಾಡುವುದಕ್ಕೂ ಆಗುದಿಲ್ಲ. ನಿಷ್ಠೆ, ಮನಸ್ಸಿನಲ್ಲಿ ಭಕ್ತಿ, ಇಂಥದ್ದೆಲ್ಲ ಇದ್ರೆ ಯಕ್ಷಗಾನದಲ್ಲಿ ಮುಂದುವರಿಯುವುದಕ್ಕೂ ಸಾಧ್ಯ, ತಮ್ಮ ಪ್ರತಿಭೆಯನ್ನು ಹೊರಹೊಮ್ಮಿಸುವುದಕ್ಕೂ ಸಾಧ್ಯ, ಪ್ರೇಕ್ಷಕರು ಅದನ್ನು ಸ್ವೀಕರಿಸುವುದಕ್ಕೂ ಸಾಧ್ಯ. ಮತ್ತೆ ಬೇಡದ್ದೆಲ್ಲ ಮಾಡಬಾರ್ದು. ಬೇಡದ್ದೆಲ್ಲ ರಂಗಸ್ಥಳದಲ್ಲಿ ಮಾಡಬಾರ್ದು. ಒಳ್ಳೇದು ಯಾವ್ದು ಉಂಟೋ ಅದನ್ನು ನಾವು ಪ್ರೇಕ್ಷಕರಿಗೆ ಕೊಡುವ, ಕೆಟ್ಟದ್ದನ್ನು ನಾವು ದೂರ ಇಡುವ ಅಂತ ಯೋಚನೆ. ಮತ್ತೆ ಈಗ ಕಲಿಯುವ ಆಸಕ್ತರು ಬಹಳಷ್ಟು ಮಂದಿ ಇದ್ದಾರೆ. ಅದರಲ್ಲಿ ಈಗ ಇವರಿದ್ದಾರಲ್ಲ, ಮನೀಶ್ ಪಾಟಾಳಿ, ಮಧುರಾಜ್ ಪಾಟಾಳಿ, ಆಮೇಲೆ ಸಚಿನ್ ಪಾಟಾಳಿ, ಎಲ್ಲ ಲೆಕ್ಕಕ್ಕೆ ಪಾಟಾಳಿಗಳಿಗೆ ಬರಬೇಕು. ಬಣ್ಣದೇಶ ಅಂದ್ರೆ ಪಾಟಾಳಿಗಳು ಅಂತ ಲೆಕ್ಕ.
ನಮಗೆ ಹೇಗೆ ಬಂತು ಅಂತ ನನಗೆ ಆಶ್ಚರ್ಯ ಆಗ್ತದೆ. ಖಂಡಿತ. ಅಂದ್ರೆ ಒಂದ್ ಕಡೆ ನಿಮ್ಗೆ ಸಿದ್ದಕಟ್ಟೆ ಅಂತ ಹೇಳಿದ್ರೆ ಯಕ್ಷಗಾನದ ನೀರು ಮೊದಲಿಂದನೂ ಕೂಡ ಅಲ್ಲಿ ಇದ್ದಂತದ್ದು. ಇದಾಗಿರ್ಬೋದು ನಮ್ಮದು ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟಿ ಅವರಾಗಿರ್ಬೋದು, ಪ್ರಖ್ಯಾತ ವೇಷಧಾರಿಗಳೇ ಅಲ್ಲಿ ತಮ್ಮ ಸಾಧನೆಯ ಪುಟವನ್ನ ಬರೆದು ಹೋದಂತವ್ರು. ಖಂಡಿತವಾಗ್ಲು ಏನಂತ ಹೇಳಿದ್ರೆ ಕೊನೆಯದಾಗಿ ಮಾತನಾಡ್ಬೇಕು, ನಮ್ಮ ಕುಡ್ಲ ವಾಹಿನಿಗೆ ಬಂದು ನಿಮ್ಮ ಯಕ್ಷಗಾನದ ತುಂಬಾ ಮಾತನಾಡ್ಲಿಕ್ಕಿತ್ತು, ಬಟ್ ಆಗಿಲ್ಲ. ಆದ್ರೂ ಕೆಲವೊಂದು ವಿಚಾರಧಾರೆಗಳನ್ನ ಮಾತನಾಡಿದ್ವಿ, ನಿಮ್ಮ ಜೀವನ ಪಯಣದ ಬಗ್ಗೆ ನಾವು ಕೇಳಿದ್ವಿ. ಏನ್ ಹೇಳ್ತೀರಾ, ಅಂದ್ರೆ ಏನ್ ಅನ್ಸ್ತು ಅನ್ನುವಂಥದ್ದು ಕೊನೆಯದಾಗಿ? ಬಹಳ ಸಂತೋಷವಾಗ್ತಾ ಇದೆ. ಇಂಥದ್ದೊಂದು ಅವಕಾಶ ಸಿಗ್ತದಂತ ನಾನು ಯೋಚನೆ ಮಾಡಿರ್ಲಿಲ್ಲ. ಮಾಡುವುದಕ್ಕೆ ಅಂದ್ರೆ ಬರುವುದಕ್ಕೂ ನನಗೆ ಸ್ವಲ್ಪ ಮುಜುಗರ, ಬೇಡ ಬೇಡ ಅಂತ ಮನಸ್ಸು ಹೇಳ್ತದೆ. ಯಾಕೆ ಸುಮ್ಮನೆ ಏನು ಪ್ರಯೋಜನ ಅಂತ. ಪ್ರಯೋಜನ ಅಂದ್ರೆ ಹಾಗಲ್ಲ, ಅದೊಂದು 4 ಜನ ನೋಡ್ತಾರೆ, ಕೆಲವರು ಹೀಯಾಳಿಸ್ತಾರೆ, ಕೆಲವರು ಸಂತೋಷ ಪಡ್ತಾರೆ, ಹಾಗೆಲ್ಲ ಇರ್ತದಲ್ಲ. ಅದೇ ಬೇಡ ಅಂತ, ಅದನ್ನು ದೂರದ ಇರುವ ಅಂತ. ಆದ್ರೆ ಬಂದದ್ದಕ್ಕೆ ಸಂತೋಷ ಆಯ್ತು. ಯಕ್ಷಗಾನದಲ್ಲಿ ನಮ್ಮ ಕುಡ್ಲ ಈ ವಾಹಿನಿ ಇನ್ನೂ ಹೆಚ್ಚಿನ ಕಲಾವಿದರಿಗೆ ಇಂಥದ್ದೊಂದು ಅವಕಾಶವನ್ನು ಕೊಟ್ಟು ಅವರ ಪ್ರತಿಭೆ ಏನಿದೆ, ಅವರು ಮಾಡಿದಂಥ ಸಾಧನೆ ಯಾವುದು, ಅವರು ಹೇಗಾಗಿ ಇದು ಕಲೆಗೆ ಒಗ್ಗಿಕೊಂಡಿದ್ದಾರೆ, ಇಂಥದ್ದನ್ನೆಲ್ಲ ಈ ಕಲಾಭಿಮಾನಿಗಳಿಗೆ ತಿಳಿಯಪಡಿಸಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ಬೇಡಿಕೊಡ್ತೇನೆ. ಖಂಡಿತವಾಗ್ಲೂ ಸರ್. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಯಾವಾಗ್ಲೂ ಕೂಡ ಅಂದ್ರೆ ಸಾಮಾನ್ಯವಾಗಿ ನಾವು ಇವಾಗ ನಿಮ್ಮ ಕಾಲ್ ಮಾಡಿದಂತ ಕಾಲರ್ಸ್ ಗಳನ್ನ ನೋಡಬಹುದು, ಅಭಿಮಾನಿಗಳನ್ನ ನೋಡಿದ್ರೆ ನಿಮ್ಮ ಸರಳತೆ ಇಷ್ಟರ ಮಟ್ಟಿಗೆ ನಿಮ್ಮನ್ನ ಬೆಳೆಸಿದ ಅನ್ನುವಂಥದ್ದು, ಜೊತೆಗೆ ನೀವು ಇನ್ನೊಬ್ಬರ ಜೊತೆ ಬೆರೆಯುವಂತಹ ಒಂದು ರೀತಿ, ಹೇಳಿಕೊಡುವಂತಹದ್ದು. ಯಾವುದೇ ಹೇಳ್ತಾ ಇದ್ರು ಕೆಲವೊಬ್ಬ ಕಲಾವಿದರು, ನಾವು ಯಾವುದೇ ಸಂದರ್ಭದಲ್ಲೂ ಯಾವುದೇ ವೇಷದ ಬಗ್ಗೆ ಮಾಹಿತಿ ಕೇಳಿದ್ರು ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗರವರು ನಮ್ಗೆ ಮಾಹಿತಿಯನ್ನ ಕೊಡ್ತಾರೆ ಅನ್ನುವಂಥದ್ದು. ನಾವು ಕೂಡ ಅಷ್ಟೇ ಸಣ್ಣದಿಂದಲೇ ನಿಮ್ಮ ಒಂದು ಹೆಸರನ್ನ ವೇಷಗಳನ್ನ ನೋಡಿಕೊಂಡಿರುವಂತದ್ದು. ವಿನಯದಿಂದ ಕೇಳ್ತಾರೆ, ಹಾಗಾಗಿ ನಾವು ವಿನಯದಿಂದ ಹೇಳ್ಬೇಕಾಗ್ತದೆ. ಖಂಡಿತ ನಿಮ್ಮ ಕೇಳಿದ್ರೆ ನಾವು ಹೇಳ್ತೇವೆ. ಖಂಡಿತ ನಿಮ್ಮ ಒಂದು ಕೈಯಿಂದ ಇನ್ನಷ್ಟು ಶಿಷ್ಯರು ಬರ್ಲಿ, ಆ ಸಾಂಪ್ರದಾಯಿಕತೆಯ ನೆಲೆಗಟ್ಟು ಏನಿದೆ ಮುಂದಿನ ಪೀಳಿಗೆಗೆ ತಲುಪುವ ಹಾಗೆ ಆಗ್ಲಿ ಅನ್ನುವಂಥದ್ದು. ಖಂಡಿತವಾಗ್ಲೂ ಇಲ್ಲಿವರೆಗೆ ಬಂದು ನಮ್ಮ ಜೊತೆಗೆ ಮಾತಾಡಿ ನಿಮ್ಮ ಯಕ್ಷಗಾನದ ಜೀವನದ ಬಗ್ಗೆ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಸರ್. ಧನ್ಯವಾದಗಳು. ಖಂಡಿತವಾಗ್ಲೂ ವೀಕ್ಷಕರೇ ನೋಡಿದ್ರಲ್ವಾ, ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಬ್ಬ ಕಲಾವಿದ ಒಂದು 2-3 ವೇಷ ಮಾಡಿದ್ರೆ ಸಾಕು ತಾನು ಬೆಳೆದು ಬಿಟ್ಟೆ ಅಂತ ಅನ್ಕೋಬಿಡ್ತಾರೆ. ಆದ್ರೆ ಕೆಲವೊಬ್ರು ಕಲಾವಿದರು, ಈಗ ಉದಾಹರಣೆಗೆ ನಮ್ಮ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗರವರನ್ನೇ ತಗೊಳ್ಳಿ, ಎಷ್ಟು ಕಲಿದ್ರೂ ಕೂಡ ಇನ್ನೂ ಕಲಿಲಿಕ್ಕಿದೆ, ಎಷ್ಟು ಬೆಳೆದ್ರೂ ಕೂಡ ಇನ್ನೂ ಬೆಳಿಲಿಕ್ಕಿದೆ. ಅಭಿಮಾನಿಗಳ ಪ್ರೋತ್ಸಾಹ ಸಹಕಾರ ನನ್ನನ್ನ ಇಷ್ಟರ ಮಟ್ಟಿಗೆ ತಂದು ಬೆಳೆಸಿದ ಅನ್ನುವಂಥ ಮಾತನ್ನ ಆಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರ ಒಂದು ಗರಡಿಯಲ್ಲಿ ಕೆಲವೊಬ್ಬ ಶಿಷ್ಯರನ್ನ ಬೆಳೆಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಸಿದ್ದಕಟ್ಟೆ ನಮ್ಮ ಸದಾಶಿವ ಶೆಟ್ಟಿಗರವರು ಒಂದು ಯಕ್ಷರಂಗದ ಅತ್ಯಮೂಲ್ಯ ರತ್ನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಮೂಲ್ಯ ರತ್ನನೇ ಅವರು. ಖಂಡಿತವಾಗ್ಲೂ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿಯನ್ನ ನಿಮ್ಗೆ ಪರಿಚಯ ಮಾಡಿಕೊಟ್ವಿ. ಇನ್ನೊಂದು ಯಕ್ಷೋತ್ಸವ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿ ತನಕ ನೀವು ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ.